ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಚೈತನ್ಯ ಚರಿತಾಮೃತ ಮಧ್ಯಲೀಲಾ 6ನೇ ಅಧ್ಯಾಯ ಶ್ಲೋಕ 243. ಎಸ್, ಹರೇ ಕೃಷ್ಣ. 243. ಓಕೆ, ಸನ್ಮ್ಯೂಟ್ ಮಾಡ್ತಾ ಇದ್ದೇನೆ. ಎಲ್ಲರೂ ರಿಪೀಟ್ ಮಾಡಿ. ಎಸ್, ಹರೇ ಕೃಷ್ಣ. ಎಲ್ಲರೂ ರಿಪೀಟ್ ಮಾಡಿ. ಹರೇ ಕೃಷ್ಣ. ಓಕೆ, 243. हे श्लोक्यर अर्थ सुनायला करिया विस्तारा. हे श्लोकेर अर्थ सुनायला विस्तारा. शूनी भट्टाचार्य माने आयला चमत्कारा. शूनी भट्टाचार्य माने आयला चमत्कारा. हे श्लोकेर अर्थ सुनायला करिया विस्तारा. हे श्लोकेर अर्थ सुनायला भट्टाचार्य माने आयला चमत्कारा. शूनी भट्टाचार्य माने आयला चमत्कारा. हे श्लोकेर अर्थ सुनायला करिया विस्तारा. हे श्लोकेर अर्थ सुनायला भट्टाचार्य माने आयला चमत्कारा. शूनी भट्टाचार्य माने आयला चमत्कारा. ಓಕೆ, ಎಸ್. ನಿನ್ನೆ ಶ್ಲೋಕ ಅಂತ ಯಾರು ಹೇಳ್ತೀರಿ? ಅನ್ಮ್ಯೂಟ್ ಆಗಿದೆ. ಎಸ್ ಎಸ್, ನಿನ್ನೆ ಶ್ಲೋಕ ಎಂತ? ಎಸ್, ಯಾರು ಹೇಳ್ತೀರಿ? ನಿನ್ನೆ ಶ್ಲೋಕ ಕೇಳಿ ಚಮತ್ಕಾರ ಆಯ್ತು. ಯಾವ ಶ್ಲೋಕ ನಿನ್ನೆ ಶ್ಲೋಕ? ಎಸ್, ಯಾರು ಹೇಳ್ತೀರಿ? ಗೊತ್ತಿಲ್ವಾ ಯಾರಿಗೂ? ನಿನ್ನೆ ಕ್ಲಾಸ್ನ ಶ್ಲೋಕ ಎಂತ? ಹರೇ ಕೃಷ್ಣ. ಹರೇ ಕೃಷ್ಣ. ಪ್ರಭುಜಿ, ಹರೇ ನಾಮ ಹೇಳಿ. ಹರೇ ನಾಮ ಇವ ಕೇವಲಂ ಕಲೌ ನಾಸ್ತಿ ಏವ ನಾಸ್ತಿ ಗತಿರನ್ಯತ. ಧನ್ಯವಾದ. ಎಸ್, ನಿನ್ನೆ ಶ್ಲೋಕ ನೋಡಿ. ನಿನ್ನೆ ಕ್ಲಾಸ್ ಆದ್ರೆ ಈಗ ನಾವು ಮರ್ತು ಬಿಟ್ಟಿದ್ದೇವೆ. ಏಕೆಂದ್ರೆ ಕಲಿಯುಗದ ಸಿಂಪ್ಟಮ್ಸ್ ಇದು, ಪ್ರಪ ಮರೀತೇವೆ. ಹಾಗಾಗಿ ಈ ಶ್ಲೋಕದ ಅರ್ಥ ಕೇಳಿ ಎಂತಾಯ್ತು? ಈ ಶ್ಲೋಕದ ಅರ್ಥ ಕೇಳಿ. ಅನುವಾದ: ಬೃಹತ್ ನಾರದೀಯ ಪುರಾಣದಲ್ಲಿ ಬರುವ ಹರೇ ನಾಮ ಶ್ಲೋಕದ ಮೇಲೆ ಶ್ರೀ ಚೈತನ್ಯ ಮಹಾಪ್ರಭುಗಳು ವಿಸ್ತಾರವಾದ ವ್ಯಾಖ್ಯಾನ ಮಾಡಿದರು. ಚೈತನ್ಯರು ಮಾಡಿದ ವ್ಯಾಖ್ಯಾನ ಕೇಳಿದ ಸರ್ವ ಭಟ್ಟಾಚಾರ್ಯರು ವಿಸ್ಮಿತರಾದರು. ಹರೇ ನಾಮ ಹರೇ ನಾಮ ಹರೇ ನಾಮ ಹರೇ ನಾಮ ಹರೇ ನಾಮ ಏವ ಕೇವಲಂ ಕಲೌ ನಾಸ್ತಿ ಏವ ನಾಸ್ತಿ ಏವ ಗತಿರನ್ಯತಾ. ಈ ಶ್ಲೋಕದ ವ್ಯಾಖ್ಯಾನವನ್ನು ಕೇಳಿ ಸರ್ವೋಮ ಭಟ್ಟಾಚಾರ್ಯರು ವಿಸ್ಮಿತರಾದರು. ಶ್ಲೋಕ 244. ಹರೇ ಕೃಷ್ಣ. गोपीनाथ आचार्य बाले आमी पूर्वे कैला शूना भट्टाचार्य तोमरा शेता इला. ಅನುವಾದ ಮತ್ತು ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಅಭಯ ಶರಣಾರವಿಂದ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ್ ಕಿ ಜೈ. ಹಿಂದೆ ತಾವಾಡಿದ್ದ ಮಾತೊಂದನ್ನು ಸರ್ವ ಭಟ್ಟಾಚಾರ್ಯರಿಗೆ ನೆನಪಿಸುತ್ತಾ ಗೋಪಿನಾಥ ಆಚಾರ್ಯರೆಂದರು, ಪ್ರಿಯ ಭಟ್ಟಾಚಾರ್ಯರೇ, ನಾನು ಈ ಮೊದಲು ನುಡಿದಿದ್ದ ಭವಿಷ್ಯ ವಾಣಿಯು ಈಗ ನಿಜವಾಯಿತು. ಗೋಪಿನಾಥಾಚಾರ್ಯರು ಅಂತ ಯಾರಿಗೆ? ಸರ್ವ ಭಟ್ಟಾಚಾರ್ಯರಿಗೆ. ಅವರದು ಭಾವಮೈಥುನ. ಹಾಗೆ ಎಂತಾಯ್ತು? ಈಗ ನಿಜವಾಯಿತು. ಗೋಪಿನಾಥ ಆಚಾರ್ಯ
ಅವರು ಚೈತನ್ಯ ಮಹಾಪ್ರಭು ಡ್ಯೂಟಿ ಆಗಿದ್ರು, ಆದ್ರೆ ಇವರು ಮಾಯಾವಾದಿ ಸನ್ಯಾಸಿ ಆಗಿದ್ರು. ಆದ್ರೆ ಈಗ ಇವರು ಡ್ಯೂಟಿ ಆಗಿದ್ದಾರೆ ನೋಡಿ. ಈಗ ಭಾವಾರ್ಥ ನೋಡುವ. ಎಸ್. ಎಂದು ನಿಮಗೆ ಶ್ರೀ ಚೈತನ್ಯ ಮಹಾಪ್ರಭುಗಳ ಆಶೀರ್ವಾದ ದೊರಕುತ್ತದೋ ಆ ದಿನ ನಿಮಗೆ ಭಕ್ತಿ ಸೇವೆ ಎಂಬ ಲೋಕೋತ್ತರ ವಿಧಾನವು ಸಾಧ್ಯಂತವಾಗಿ ಅರ್ಥವಾಗುತ್ತದೆ. ಈಗ ನಮ್ಗೆ ಕೂಡ ಭಕ್ತಿ ಸೇವೆ ಬಗ್ಗೆ ಅರ್ಥ ಆಗ್ಬೇಕಿದ್ರೆ ನಮ್ಗೆ ಕೃಪೆ ಸಿಗ್ಬೇಕು. ಹೇಗೆಂದ್ರೆ ನಿಮ್ಗೆ ಒಂದು ಸಣ್ಣ ಒಂದು ಉದಾಹರಣೆ ಕೊಡ್ತೇನೆ. ಈಗ ನಾನು ಕಳೆದ 10 ವರ್ಷದ ದೇವಸ್ಥಾನದಲ್ಲಿದ್ದೇನೆ. ತುಂಬಾ ಮಂದಿಯನ್ನು, ಈಗ ಮಂಗಳೂರಲ್ಲೇ ಆಗ್ಲಿ ತುಂಬಾ ಮಂದಿಯನ್ನು ನೋಡಿದ್ದೇನೆ ಭಕ್ತಿಯಲ್ಲಿ. ಅಡ್ವಾನ್ಸ್ ಆಗ್ಲಿಲ್ಲ ಭಕ್ತಿಯಲ್ಲಿ. ಯಾಕೆಂದ್ರೆ ಚೈತನ್ಯ ಮಹಾಪ್ರಭು ಕೃಪೆ ಸಿಗ್ಲಿಲ್ಲ. ಕೆಲವರು ಬೃಂದಾವನಕ್ಕೆ 10 ವರ್ಷದಲ್ಲಿ ನಾನು ನೋಡಿದ ಮಟ್ಟಿಗೆ 15-20 ಬಾರಿ ಹೋಗಿದ್ದಾರೆ. ಮಾಯಾಪುರಿಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ಯಾಕೆಂದ್ರೆ ಚೈತನ್ಯ ಮಹಾಪ್ರಭು ಕೃಪೆ ಸಿಗ್ಲಿಲ್ಲ. ಹಾಗಾಗಿ ಈ ಕೃಷ್ಣ ಪ್ರಜ್ಞೆಯಲ್ಲಿ ತುಂಬಾ ಒಂದು ರಹಸ್ಯವಾದ ವಿಷಯ ಅಂತ ಅಂದ್ರೆ ಚೈತನ್ಯ ಮಹಾಪ್ರಭು ಕೃಪೆ ಸಿಗ್ಬೇಕು. ಚೈತನ್ಯ ಮಹಾಪ್ರಭು ಕೃಪೆ ಸಿಕ್ಕಿದ ಕೂಡ ನಾವು ಇಮಿಡಿಯೇಟ್ ಅಡ್ವಾನ್ಸ್ ಆಗ್ತೇವೆ. ಹೆಚ್ಚಿನವರಿಗೆ ಚೈತನ್ಯ ಮಹಾಪ್ರಭು ಯಾರಂತ ಗೊತ್ತಿಲ್ಲ. ಚೈತನ್ಯ ಮಹಾಪ್ರಭು ನಿತ್ಯಾನಂದ ಪ್ರಭು ಅವರು ಈ ಕೃಪೆ ಕೊಡ್ಲಿಕ್ಕೆ ಬಂದದ್ದು. ಹಾಗೆ ಇದು ತುಂಬಾ ರಹಸ್ಯವಾದ ವಿಷಯ ನೋಡಿ. ಈಗ ನಿಮ್ಗೆ ರಿವೀಲ್ ಮಾಡಿದ್ದೇನೆ ರಹಸ್ಯವಾದ ವಿಷಯ ಅಂತ. ಚೈತನ್ಯ ಮಹಾಪ್ರಭುದು ಕೃಪೆ ಸಿಗ್ಬೇಕು. ಈಗ ನಾನು ನೋಡಿ, ಈ ಸಲ ಕೂಡ ನಾನು ಪರಿಕ್ರಮಕ್ಕೆ ಹೋದೆ. ತುಂಬಾ ಟೆಂಪಲ್ ಅಲ್ಲಿ ಬಿಸಿ ಇತ್ತು, ಆದ್ರೂ ಕೂಡ ನಾನು ಹೇಳಿದೆ ಇಲ್ಲ ನನಗೆ ಹೋಗ್ಲೇಬೇಕಂತ ಹೋದೆ. ಯಾಕೆಂದ್ರೆ ನನ್ಗೆ ಗೊತ್ತುಂಟು ಕೃಪೆ ಫ್ಲೋ ಆಗ್ತಾ ಉಂಟಲ್ಲಿ. ಹೇಗೆಂದ್ರೆ ಜೀವ ಗೋಸ್ವಾಮಿಯನ್ನು ನಿತ್ಯಾನಂದ ಪ್ರಭು ಫಸ್ಟ್ ಟೈಮ್ ಪರಿಕ್ರಮ ಕೊಂಡು ಹೋಗುವಾಗ ಅವ್ರು ಹೇಳುವಂತದ್ದು, ಎನಿಬಡಿ ಹೂ ಡಸ್ ಪರಿಕ್ರಮ ಅಂಡ್ ಎನಿಬಡಿ ಹೂ ಸ್ಲೀಪ್ಸ್ ಇನ್ ದಿಸ್ 9 ಐಲ್ಯಾಂಡ್ಸ್. ಪರಿಕ್ರಮ ಅಂದ್ರೆ ನಾವು ಒಂದೊಂದು ಐಲ್ಯಾಂಡ್ ಅಲ್ಲಿ ಮಲಗಲಿಕ್ಕೆ ಈ ವಿಲ್ ಗೆಟ್ ಕೃಷ್ಣ ಪ್ರೇಮ ಅಂತ. ಚೈತನ್ಯ ಮಹಾಪ್ರಭು ಬೆಸ್ಟ್ ಮರ್ಸಿ ಕೃಪೆಯನ್ನು ಕೊಡ್ತಾರೆ. ಹಾಗಾಗಿ ಈಗ ನಾವು ಕೃಷ್ಣನನ್ನು ಅರ್ಥ ಮಾಡುದಲ್ಲ, ಫಸ್ಟಿಗೆ ನಾವು ಚೈತನ್ಯ ಮಹಾಪ್ರಭು ಅರ್ಥ ಮಾಡ್ಬೇಕು. ಎಲ್ಲರೂ ಮನೆಯಲ್ಲಿ ಗೌರವ ತಾಯಿ ವಿಗ್ರಹವನ್ನು ಹೇಳಿ ಎಲ್ಲರೂ ಚೈತನ್ಯ ಮಹಾಪ್ರಭು ಕೃಪೆ ಸಿಕ್ಕಿದ್ರೆ ನಿಮ್ಗೆ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಸಪೋಸ್ 100 ಫ್ಲೋರ್ ಬಿಲ್ಡಿಂಗ್, ನೀವು ಫಸ್ಟ್ ಫ್ಲೋರ್ ಅಲ್ಲಿ ಇದ್ದೀರಿ, ಸ್ಟೆಪ್ಸ್ ಅಲ್ಲಿ, ಇಮಿಡಿಯೇಟ್ ನೀವು 100 ಫ್ಲೋರ್ಗೆ ಹೋಗ್ತೀರಿ. ನೀವು ಇಮಿಡಿಯೇಟ್ ಚೈತನ್ಯ ಮಹಾಪ್ರಭುಗೆ ತುಂಬಾ ತಿಳಿಲಿಕ್ಕೆ ನಾವು ನೋಡ್ಬೇಕು. ಅದಕ್ಕೆ ನಾವು ಈ ಚೈತನ್ಯ ಚರಿತ್ರೆ ಮಾಡೋದು ಯಾಕೆ? ಅದಕ್ಕೆ ನಿಮ್ಗೆ ಕೂಡ ಕೃಪೆ ಸಿಗ್ಲಿ ಅಂತ. ಕಾಲ್ ನಿಮ್ಗೆ ಮಾತ್ರ ಅಲ್ಲ. ಹೇಗೆ ಅಂದ್ರೆ ಕೃಷ್ಣ ಬಗ್ಗೆ ಹೇಗೆ ಅಂದ್ರೆ ಈಗ ನಾನು ಕ್ಲಾಸ್ ಮಾಡ್ತಾ ಇದ್ದೇನೆ, ನಿಮಗಿಂತ ಜಾಸ್ತಿ ನನಗೆ ಕೃಪೆ. ಯಾಕೆಂದ್ರೆ ಆದ್ರೆ ಇದು ನನ್ನ ಪ್ಯೂರಿಫಿಕೇಶನ್ಗೆ. ನಾನು ನೋಡಿ ಇವತ್ತು ಕೂಡ ಓದಿದೆ. ಈಗ ಹಾಸ್ಪಿಟಲ್ ಇದ್ದೇನೆ, ಬೇರೆ ಉಪಾಯ ಇಲ್ಲ, ಓದುವಂಥದ್ದು. ಹಾಗಾಗಿ ಎಂತಂದ್ರೆ ನಾವು ಅದನ್ನು ಓದುವಾಗ ನಮ್ಗೆ ಕೂಡ ತುಂಬಾ ಖುಷಿ ಆಗ್ತದೆ. ಚೈತನ್ಯ ಮಹಾಪ್ರಭುದು ಲೀಲೆ ಅಂದ್ರೆ ಹಾಗೆ ಎಕ್ಸ್ಟಸಿ ಕೊಡುವಂತದ್ದು. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಗೋಪಿನಾಥಾಚಾರ್ಯ ಸರ್ವಮಠಾಚಾರ್ಯರಿಗೆ. ಎಕ್ಸ್ಟಸಿ. ಹಾಗೆ ಎಂದು ನಿಮ್ಗೆ ಶ್ರೀ ಚೈತನ್ಯ ಮಹಾಪ್ರಭುಗಳ ಆಶೀರ್ವಾದ. ಹಾಗಾಗಿ ನಾವು ಈ ಶ್ಲೋಕದಲ್ಲಿಂದ ನಾವು ಎಂತ ತಿಳಿಬೇಕು? ಯಾರು ಹೇಳ್ತೀರಿ? ಹ್ಯಾಂಡ್ ರೇಸ್ ಮಾಡಿ. ಈ ಶ್ಲೋಕದಿಂದ ನಾವು ಈಗ ಮಾತಾಡಿದ ಈ ಒಂದು ಆಸ್ಪೆಕ್ಟ್ ಇಂದ ನಾವು ಎಂತ ತಿಳಿಬೇಕು? ಗೋಪಿನಾಥಾಚಾರ್ಯರು ಹೇಳುವಂತದ್ದು ಸರ್ವಮಠ ನಿಮ್ಗೆ ಆಶೀರ್ವಾದ ದೊರಕಿದೆ. ಇದರ ಅರ್ಥ ಎಂತ? ಎಸ್, ಯಾರು ಹೇಳ್ತೀರಿ ಉತ್ತರ? ಎಸ್, ಕವಿತಾ ಪಿ. ಹರೇ ಕೃಷ್ಣ ಹೇಳಿ. ಎಸ್, ಜಪ ಮಾಡ್ಬೇಕು ಪ್ರಭುಜಿ, ಕೀರ್ತನ ಜಪ ಮಾಡ್ಬೇಕು. ಎಸ್, ಜಪ ಮಾಡ್ಬೇಕು. ಅದ್ರ ಮೀನ್ ಎಂತ? ಈ ಪಾಯಿಂಟ್ ಎಂತ? ಗೋಪಿನಾಥಾಚಾರ್ಯರು ಎಂತ ಹೇಳ್ತಿದ್ದಾರೆ ಸರ್ವಮಠಾಚಾರ್ಯರಿಗೆ? ಎಸ್, ಮಲ್ಲಿಕಾ ಮಾತಾಜಿ. ಎಸ್, ಹರೇ ಕೃಷ್ಣ ಹೇಳಿ. ಹರೇ ಕೃಷ್ಣ ಪ್ರಭುಜಿ. ಅಂದರೆ ಚೈತನ್ಯ ಮಹಾಪ್ರಭು ಆಶೀರ್ವಾದ ಸಿಕ್ಕರೆ ಬೇಗ ಅಡ್ವಾನ್ಸ್ ಆಗ್ತವೆ, ಭಕ್ತಿ ಮಾಡ್ಲಿಕ್ಕೆ ಬರ್ತಾರೆ, ಇಲ್ಲ ಅಂದ್ರೆ ಇಲ್ಲ. ಎಸ್, ವೆರಿ ಗುಡ್. ಹಾಗಾಗಿ ನಾವು ಚೈತನ್ಯ ಮಹಾಪ್ರಭು ಕೃಪೆ ಸಿಗ್ಲಿಕ್ಕೆ ಚಟಪಡಿಸ್ಬೇಕು. ಚಟಪಡಿಸುದಂದ್ರೆ ಹೇಗೆ? ಮೀನನ್ನು ನೀವು ನೀರಿನಿಂದ ಭೂಮಿಗೆ ತೆಗೆಯುವಾಗ ಎಂತ ಆಗ್ತದೆ?
ಅದು ಹೀಗೆ ಆಗ್ತದೆ, ಪಟ್ 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 ಮಾಡ್ತದೆ. ಅದೇ ರೀತಿ ನಾವು ಕೃಪೆಗೆ, ಚೈತನ್ಯ ಮಹಾಪ್ರಭು ಕೃಪೆಗೆ ಚಟಪಡಿಸ್ಬೇಕು ನಾವು. ಚೈತನ್ಯ ಮಹಾಪ್ರಭು ಕೃಪೆ ಸಿಕ್ಕಿದ್ರೆ ಆಯ್ತು, ನೀವು ಪಾಸ್. ಹಾಗಾಗಿ ಇಲ್ಲಿ ಗೋಪಿನಾಥ ಆಚಾರ್ಯ ಹೇಳುವಂಥದ್ದು, ನೀವು ಪಾಸ್ ಆದ್ರಿ. ಯಾರಿಗೆ? ಸರ್ವ ಭಟ್ಟಾಚಾರ್ಯರಿಗೆ. ಎಂದು ನಿಮಗೆ ಶ್ರೀ ಚೈತನ್ಯ ಮಹಾಪ್ರಭುಗಳ ಆಶೀರ್ವಾದ ದೊರಕುತ್ತದೋ ಆ ದಿನ ನಿಮ್ಗೆ ಭಕ್ತಿ ಸೇವೆ ಎಂಬ ಲೋಕದ ವಿಧಾನ ಸಾಧ್ಯಂತವಾಗಿ ಅರ್ಥವಾಗುತ್ತದೆ ನೋಡಿ. ಎಲ್ಲವೂ ಆಸ್ ಇಟ್ ಈಸ್ ಅರ್ಥವಾಗ್ತದೆ. ಹೇಗೆ ಅಂದ್ರೆ ಭಗವದ್ಗೀತೆಯಲ್ಲಿ ಹೇಳುವಂಥದ್ದು 10ನೇ ಅಧ್ಯಾಯದ 2ನೇ ಶ್ಲೋಕ, ನಮೇ ವಿದು ಸುರಾಗಣೆ, ದೇವತೆಗಳಾಗ್ಲಿ ಋಷಿಗಳಿಗಾಗ್ಲಿ ಕೃಷ್ಣನ ಅರ್ಥ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ. ಆದರೆ ಚೈತನ್ಯ ಮಹಾಪ್ರಭು ಸಿಕ್ಕಿದ್ರು ಎಲ್ಲ ಫಿಲಾಸಫಿ ನಮ್ಗೆ ಅರ್ಥ ಆಗ್ತದೆ, ಎಲ್ಲ ಆಸ್ ಇಟ್ ಈಸ್. ಹಾಗಾಗಿ ನಾವು ಚೈತನ್ಯ ಮಹಾಪ್ರಭು ಕೃಪೆಗೆ ನಾವು ಬೇಡ್ಬೇಕು. ಈಗ ನಂದು ಗುರು ಮಹಾರಾಜ್, ಈಜೋಲಿನ ಜಯಪತಾಕ ಸ್ವಾಮಿ ಮಹಾರಾಜ್ ಅವರು ಚೈತನ್ಯ ಮಹಾಪ್ರಭು ಮತ್ತು ನಿತ್ಯಾನಂದ ಪ್ರಭುವನ್ನು ಹೃದಯದಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಅವರು ಇಟರ್ನಲ್ ಅಸೋಸಿಯೇಟ್. ತುಂಬಾ ಇಂಟೆನ್ಸ್ ಉಂಟವರ್ತ ಚೈತನ್ಯ ಮಹಾಪ್ರಭು. ನೀವು ಎಂತಂದ್ರೆ ಅವರಿಗೆ ನೀವು ಸರೆಂಡರ್ ಆದ್ರೆ ನಿಮ್ಗೆ ಚೈತನ್ಯ ಮಹಾಪ್ರಭು ನಿತ್ಯಾನಂದ ಸಿಗ್ತಾರೆ. ಹೇಗಂದ್ರೆ ಅವರ ಪ್ರಣಾಮ ಮಂತ್ರ, ನಮೋ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತಿ ಜಯಪತಾಕ ಸ್ವಾಮಿ ಇತಿ ನಾಮಿನಿ, ನಮೋ ಆಚಾರ್ಯ ಪಾದಾಯ ನಿತಾಯ ಕೃಪಾ ಪ್ರದಾಯಿನಿ, ಗೌರ ಕಥಾಧಾಮ ದಯನಗರನಾಮ ತಾರಿಣಿ. ನಿತ್ಯಾನಂದ ಪ್ರಭು ಕೃಪೆ ಉಂಟು, ಮತ್ತೆ ಗೌರ ಕಥಾಧಾಮ. ಗೌರ ಅಂದ್ರೆ ಚೈತನ್ಯ ಮಹಾಪ್ರಭು. ಈಗ ಅವರ ಹೆಸರು ಜಯಪತಾಕ. ಜಯಪತಾಕ ಅಂದ್ರೆ ಇವರ ನಿತ್ಯಾನಂದ ಪ್ರಭುದು ಫ್ಲಾಗ್ ಹೆಸರು ಕೂಡ ಜಯಪತಾಕ. ಹಾಗೆ ನಿತ್ಯಾನಂದ ಪ್ರಭು ಮತ್ತೆ ಚೈತನ್ಯ ಮಹಾಪ್ರಭುವನ್ನು ಹೃದಯದಲ್ಲಿ ಇಟ್ಕೊಂಡು ಇಲ್ಲದೆ ಎಣಿಸಿ ಮಾಯಾಪುರ ಹೇಗಿತ್ತು 1970 ಅವರು ಬರುವಾಗ, ಹೀಗೆ ಹೇಗಾಗಿದೆ. ಇಂಟೆನ್ಸ್ ಕೃಪೆ ಉಂಟು ಚೈತನ್ಯ ನಿತ್ಯಾನಂದ ಪ್ರಭು ಅವರಿಗೆ. ಹಾಗಾಗಿ ನಾವು ಅವರಿಗೆ ಸರೆಂಡರ್ ಆದ್ರೆ ನಮ್ಗೆ ಸಿಗ್ತದೆ, ಅಲ್ಲಿಂದ ಸಿಗ್ತದೆ. ಯಾಕೆಂದ್ರೆ ಮರ್ಸಿ ಎಂತ ಮರ್ಸಿ ಸ್ಪ್ರೆಡ್ ಆಗುವಂಥದ್ದು. ಹಾಗಾಗಿ ಇಲ್ಲಿ ಗೋಪಿನಾಥ ಆಚಾರ್ಯರು ಸರ್ವ ಭಟ್ಟಾಚಾರ್ಯರದು ಭಾವಮಯ ಅಂತ ಹೇಳುವಂಥದ್ದು, ನಿಮಗೆ ಚೈತನ್ಯ ಮಹಾಪ್ರಭುಗಳ ಆಶೀರ್ವಾದ ದೊರಕುತ್ತದೋ ಆ ದಿನ ನಿಮ್ಗೆ ಭಕ್ತಿ ಸೇವೆ ಎಂಬ ಲೋಕೋತ್ತರ ವಿಧಾನ ಸಾಧ್ಯಾಂತವಾಗಿ ಎಂದು ಹಿಂದೆ ಒಮ್ಮೆ ಗೋಪಿನಾಥ ಆಚಾರ್ಯ ಸರ್ವ ಭಟ್ಟಾಚಾರ್ಯರಿಗೆ ಹೇಳಿದರು. ಇದನ್ನು ಹಿಂದೆ ಹೇಳಿದ್ರಂತೆ, ಯಾವಾಗ ಅವರು ಮಾಯಾವಾದಿ ಆಗಿರುವಾಗ ಸನ್ಯಾಸಿ. ಈಗ ಅದು ನಿಜವಾಯಿತು ನೋಡಿ, ಪ್ರೆಡಿಕ್ಷನ್ ನಿಜವಾಯಿತು. ಆ ಭವಿಷ್ಯವಾಣಿ ಈಗ ನಿಜವಾಯಿತು. ಭಟ್ಟಾಚಾರ್ಯರು ಇದೀಗ ವೈಷ್ಣವ ತತ್ವಕ್ಕೆ ಪರಿವರ್ತರಾಗಿದ್ದರು ನೋಡಿ. ಇವತ್ತಿನ ಟಾಪಿಕ್ ಅದೇ. ಇವತ್ತಿನ ಟಾಪಿಕ್ ಅಂತ ಭಟ್ಟಾಚಾರ್ಯ ವಾಸ್ ಫುಲ್ಲಿ ಕನ್ವರ್ಟೆಡ್ ಟು ದಿ ಕಲ್ಟ್ ಆಫ್ ವೈಷ್ಣವಿಸಂ. ಇಲ್ಲಿಂದ ನಾನು ತೆಗೆದದ್ದು. ಭಟ್ಟಾಚಾರ್ಯರು ಈಗ ವೈಷ್ಣವ ತತ್ವಕ್ಕೆ ಪರಿವರ್ತರಾಗಿದ್ದರು. ಹಾಗಾಗಿ ಆ ಮತದ ತತ್ವಗಳನ್ನು ಅವರು ಯಾರದೇ ಒತ್ತಾಯವಿಲ್ಲದೆ ತಮ್ಮಂತೆ ತಾವು ಪರಿಪಾಲಿಸುತ್ತಿದ್ದರು. ಅದರಿಂದಲೇ ಭಗವದ್ಗೀತೆಯಲ್ಲಿ 2.40 ಅಂತ ಹೇಳುವಂಥದ್ದು, ಸ್ವಲ್ಪ ಧರ್ಮಸ್ಯ ತ್ರಾಯತೆ ಮಹತೋಪಾಯ. ಭಕ್ತಿಯಲ್ಲಿ ಸ್ವಲ್ಪ ಮಾಡಿದ್ರು ಕೂಡ ಲಾಸ್ ಇಲ್ಲ ಅಂತೆ, ಲಾಭವೇ. ಅಲ್ಪ ಭಕ್ತಿ ಸೇವೆಯನ್ನು ಮಾಡುವಷ್ಟರಿಂದಲೇ ವ್ಯಕ್ತಿಯು ದೊಡ್ಡ ವಿಪತ್ತಿನಿಂದ ಪಾರಾಗಬಹುದು ಎಂದು ಹೇಳಿದೆ. ಸರ್ವ ಭಟ್ಟಾಚಾರ್ಯರು ಬಹುದೊಡ್ಡ ವಿಪತ್ತಿಗೆ ಸಿಕ್ಕಿದ್ದರು. ಅಂದ್ರೆ ಮಾಯಾವಾದಿ ಸನ್ಯಾಸ ಎಂದರೆ ಅವರು ಮಾಯಾವಾದಿ ಸಿದ್ಧಾಂತಕ್ಕೆ ಒಲಿದಿದ್ದರು. ಹೇಗೋ ಅಂತೂ ಭಟ್ಟಾಚಾರ್ಯರು ಶ್ರೀ ಚೈತನ್ಯ ಮಹಾಪ್ರಭುಗಳ ಸಂಪರ್ಕ ಬಂದು ಪರಿಪೂರ್ಣ ಭಕ್ತರಾದರು. ಹಾಗಾಗಿ ಮಾಯಾವಾದಿ ಸನ್ಯಾಸಿಯಾಗಿದ್ದ ಸರ್ವ ಭಟ್ಟಾಚಾರ್ಯರು ಚೇಂಜ್ ಆಗಿದ್ದಾರೆ. ಮತ್ತೆ ನಾವು ಕೂಡ ಚೇಂಜ್ ಆಗಬಹುದು. ನಮ್ಮಲ್ಲಿ ಕೂಡ ಈಗ ಮಾಯಾವಾದಿ ತತ್ವಗಳು ಉಂಟು, ತುಂಬಾ ಉಂಟು. ಪ್ರಬೋಧಗಳು ಒಂದು ಇಂಡಿಯಾ ಮೀನ್ಸ್ ಮಾಯಾವಾದಿ ಫಿಲಾಸಫಿ. ಇಂಡಿಯಾದಲ್ಲಿ ಮಾಯಾವಾದಿ ಫಿಲಾಸಫಿ ತುಂಬಾ ರೂಟ್ ಅಲ್ಲಿ ಉಂಟು, ತುಂಬಾ ರೂಟ್. ಹಾಗಾಗಿ ನಮ್ಮಲ್ಲಿ ನಾವೀಗ ಭಕ್ತಿಗೆ ಬಂದಿದ್ದೇವೆ, ಆದ್ರೂ ಕೂಡ ಅದು ಪೂರ್ತಿ ಹೋಗ್ಲಿಲ್ಲ, ಪೂರ್ಣ ಪ್ರಮಾಣದಲ್ಲಿ ಹೋಗ್ಲಿಲ್ಲ. ಹಾಗೆ ಅದು ಹೋಗ್ಬೇಕು. ಅದು ಹೇಗೆ ಹೋಗುವಂಥದ್ದು? ಕೃಪೆಯಿಂದ, ಮಹಾಪ್ರಭು ಕೃಪೆಯಿಂದ. ಬೆಟ್ಟದ ಮೇಲಿಂದ ಕೆಳಗುರುಳುವ ಅಪಾಯದಿಂದ ಎಂದರೆ ವ್ಯಕ್ತಿ ಶೂನ್ಯವಾದ ಮಾಯಾವಾದಿ ಫಿಲಾಸಫಿ ಅಂದ್ರೆ ವ್ಯಕ್ತಿ ಶೂನ್ಯವಾದ, ಶೂನ್ಯ ಶೂನ್ಯ ಶೂನ್ಯ, ಶಕ್ತಿ ಶಕ್ತಿ ಶಕ್ತಿ. ಶಕ್ತಿಮಾನಿಗೆ ಅವರು ಇಂಪಾರ್ಟೆಂಟ್ ಕೊಡುವುದಿಲ್ಲ. ಶಕ್ತಿ, ಒಂದು ಶಕ್ತಿ ಉಂಟು,
ಶೂನ್ಯ ಶೂನ್ಯ ಶೂನ್ಯ, ನಾವು ಶೂನ್ಯಕ್ಕೆ ಕಾನ್ಸಂಟ್ರೇಟ್ ಮಾಡ್ಬೇಕು. ಧ್ಯಾನ ಎಲ್ಲ ಹೇಳ್ತಾರೆ. ಇದೆಲ್ಲ ಮಾಯಾವಾದಿ ವಿಶ್ವಾಸ. ಗ್ರಹಿಕೆಯ ಅಧಪತನದಿಂದ ಆಚಾರ್ಯರು ಹೀಗೆ ಪಾರಾದರು. ಎಸ್, ಸರಿ ಕೃಷ್ಣ. ನೆಕ್ಸ್ಟ್ ಶ್ಲೋಕಕ್ಕೆ ಹೋಗುವ. 245. ಭಟ್ಟಾಚಾರ್ಯ ಕಾಹೆ ತಾನ್ರೆ ಕಾರಿ ನಮಸ್ಕಾರೆ ತುಮಾರ ಸಂಬಂಧೆ ಪ್ರಭು ಕೃಪಾ ಕೈಲ ಮೋರೆ. ಗೋಪಿನಾಥ ಆಚಾರ್ಯರಿಗೆ ತಮ್ಮ ಗೌರವಪೂರ್ಣ ಪ್ರಣಾಮವನ್ನು ಸಲ್ಲಿಸುತ್ತಾ ಸೋಮ ಭಟ್ಟಾಚಾರ್ಯ ನುಡಿದರು, ನಾನು ನಿಮ್ಮ ಸಂಬಂಧಿ ಮೈದನ, ಅಲ್ಲದೆ ನೀವೊಬ್ಬ ಶ್ರೇಷ್ಠ ವಿಷ್ಣು ಭಕ್ತರು. ಅವರು ಮಾಯಾವತಿ ಸನ್ಯಾಸಿಗೆ ಇವರು ವಿಷ್ಣು ಭಕ್ತರಾಗಿದ್ದರು, ಶ್ರೇಷ್ಠ. ನಿಮ್ಮ ಅನುಗ್ರಹದಿಂದಾಗಿ ಚೈತನ್ಯ ನನ್ನಲ್ಲಿ ದಯೆ ತೋರಿದರು. ನೋಡಿ, ಇದರ ಅರ್ಥ ಅಂತ, ಸೋಮ ಭಟ್ಟಾಚಾರ್ಯ ನಮ್ರರಾಗಿದ್ದಾರೆ. ಇದು ತೋರಿಸಿಕೊಡ್ತಾರೆ. ನಾವು ನಮ್ರರಾಗಿದ್ದೇವೆ ಅಂದ್ರೆ ಇಮಿಡಿಯೇಟ್ ಅಲ್ಲಿ ತೋರಿಸಿಕೊಡ್ತಾರೆ ಅಂತ ಹೇಳ್ತಾರೆ. ಗೋಪಿನಾಥಾಚಾರ್ಯರಿಗೆ ಹೇಳ್ತಿದ್ದಾರೆ ಸೋಮ ಭಟ್ಟಾಚಾರ್ಯರು, ನೀವು ನನ್ನ ಸಂಬಂಧಿ, ನೀವು ಒಬ್ಬ ಶ್ರೇಷ್ಠ ವಿಷ್ಣು ಭಕ್ತ, ನಿಮ್ಮ ಅನುಗ್ರಹದಿಂದ ಚೈತನ್ಯ ಮಹಾಪ್ರಭು ದಯೆ ತೋರಿದ್ದಾರೆ. ಇದು ಯಾವಾಗ್ಲೂ ಮೂಡ್ ನಮ್ಮಲ್ಲಿ ಇರ್ಬೇಕು, ಯಾವಾಗ್ಲೂ ಈ ಮೂಡ್ ಇರ್ಬೇಕು. ಇದು ನಮ್ರತೆ ಒಂದು ಎಂತ ಹೇಳುವಂತದ್ದು ಸಿದ್ಧಾಂತ. ನಿಮ್ಮ ಅನುಗ್ರಹದಿಂದ ಯಾವಾಗಲೂ ಕೈಂಡ್ಲಿ ಶೋ ಯುವರ್ ಮರ್ಸಿ. ನಾವು ಡಿವೋಟೀಸ್ಗೆ ಯಾವಾಗಲೂ ಹಾಗೆ ಹೇಳೋದು, ಕೈಂಡ್ಲಿ ಶೋ ಯುವರ್ ಮರ್ಸಿ. ಹಾಗಾಗಿ ಇಲ್ಲಿ ಸೋಮ ಭಟ್ಟಾಚಾರ್ಯರು ಅದನ್ನು ಹೇಳ್ತಾ ಇದ್ದಾರೆ, ನಿಮ್ಮ ಅನುಗ್ರಹದಿಂದ ಚೈತನ್ಯ ನನ್ನ ಮೇಲೆ ದಯೆ ತೋರಿದೆ. ನಂದು ಸೋಕಾಲ್ಡ್ ಇದರಿಂದ ಅಲ್ಲ, ನಿಮ್ಮ ಅನುಗ್ರಹದಿಂದ. ಯಾಕೆಂದ್ರೆ ನಾನು ನಿಮ್ಮ ಸಂಬಂಧಿ, ನೀವು ವಿಷ್ಣು ಭಕ್ತ, ಹಾಗಾಗಿ ನಿಮ್ಮನ್ನು ಕನ್ಸಿಡರ್ ಮಾಡಿ ನನ್ಗೆ ದಯೆ ಕೊಟ್ಟು. ಎಂತ ರಿಲೇಷನ್. ಹಾಗಾಗಿ ಭಕ್ತ ಅಂದ್ರೆ ಅವ ಯಾವಾಗಲೂ ಈ ಪ್ಲಾಟ್ಫಾರ್ಮ್ ಅಲ್ಲಿ ಇರ್ತಾನೆ. ಅವನಿಗೆ ಕ್ರೆಡಿಟ್ ಬೇಡ, ನಿಮ್ಮ ಕೃಪೆಯಿಂದ. ಭಕ್ತ ಆದ ಲಕ್ಷಣ ಅಂತ ಹೇಳುವಂಥದ್ದು ಎಲ್ಲ ಭಕ್ತ. ಸೋಮ ಭಟ್ಟಾಚಾರ್ಯರು ಭಕ್ತ ಆಗಿದ್ದಾರೆ ಅಂತ ಇದು ಪ್ರೂಫ್. ಯಾಕೆಂದ್ರೆ ಅವ್ರು ಇಮಿಡಿಯೇಟ್ ಹೇಳ್ತಿದ್ದಾರೆ, ಸೋಮ ಭಟ್ಟಾಚಾರ್ಯರು ನಿಮ್ಮ ಕೃಪೆಯಿಂದ, ಚೈತನ್ಯ ನನ್ನ ಮೇಲೆ ದಯೆ ತೋರಿದದು ನಿಮ್ಮ ಅನುಗ್ರಹದಿಂದ. ಎಸ್, ನೆಕ್ಸ್ಟ್ ಶ್ಲೋಕಕ್ಕೆ. ಶ್ಲೋಕ 246. ತುಮಿ ಮಾ ಭಗವತಾಮಿ ತರ್ಕ ಅಂದೆ ಪ್ರಭು ಕೃಪಾ ಕೈಲಾ ಮೋರೆ ತುಮಾರ ಸಂಬಂಧೆ. ನೀವು ಬಹುಶ್ರೇಷ್ಠ ಭಕ್ತರು. ಮಹಾಭಾಗವತ ಅಂದ್ರೆ ಉನ್ನತ ಮಟ್ಟದ ಭಕ್ತ. ಮಹಾಭಾಗವತ ಶ್ರೇಷ್ಠ ಭಕ್ತ. ನಾನು ತಾರ್ಕಿಕವಾದ ಮಂಡನೆ ಎಂಬ ಕತ್ತಲಿರುವವನು. ಅಂದ್ರೆ ಮಾಯಾವಾದಿ ಅಂದ್ರೆ ಅವ ವೇದ ಉಪನಿಷತ್ ಅದರಲ್ಲಿ ತುಂಬಾ ಕಲ್ತಿದ್ದಾನೆ, ಮತ್ತೆ ತರ್ಕ ಮಾಡುವಂಥದ್ದವರು. ಹಾಗಾಗಿ ನಾನು ಕತ್ತಲಲ್ಲಿ ಇದ್ದೆ. ಕತ್ತಲಲ್ಲಿ ನೀವು ಶ್ರೇಷ್ಠ ಭಕ್ತರು, ಮಹಾಭಾಗವತ. ನಾನು ತರ್ಕ ಮಾಡ್ತಾ ಇದ್ದೆ, ನಾನು ಕತ್ತಲಲ್ಲಿ ಇದ್ದೆ. ನಿಮ್ಮ ಹಾಗೂ ಪ್ರಭುಗಳ ಸಂಬಂಧ ತುಂಬಾ ಆಪ್ತವಾಗಿದೆ. ಸೋಮ ಭಟ್ಟಾಚಾರ್ಯ ಹೇಳುವಂಥದ್ದು, ಗೋಪಿನಾಥಾಚಾರ್ಯರೇ, ನೀವು ಮತ್ತೆ ಚೈತನ್ಯ ಮಹಾಪ್ರಭು ಕ್ಲೋಸ್, ಆಪ್ತ. ಈ ಕಾರಣ ಪ್ರಭುವರಿಯರು ನನ್ನಲ್ಲಿ ಅನುಗ್ರಹ ತೋರಿದ್ದಾರೆ. ಟೋಟಲಿ ಮೆಲ್ಟ್ ಆಗಿದೆ, ನಮ್ರರಾಗಿದ್ದಾರೆ ಸೋಮ ಭಟ್ಟಾಚಾರ್ಯ. ನಮ್ರರಾಗದೆ ಈ ರೀತಿಯಲ್ಲಿ ಹೇಳಲಿಕ್ಕೆ ಆಗುದಿಲ್ಲ. ಇದೆಲ್ಲ ನಮ್ರತೆಯ ಎಂತ ಹೇಳುವಂತದ್ದು ಸಿಂಪ್ಟಮ್ಸ್. ನಮ್ರರಾಗಿದ್ದಾರೆ ಅಂದ್ರೆ ಇದೇ ಸಿಂಪ್ಟಮ್ಸ್. ಹಾಗಾಗಿ ಈಗ ಸೋಮ ಭಟ್ಟಾಚಾರ್ಯರು ಹೇಳುವಂತ ಮಾತುಗಳಿದು. ಅವ್ರು ಹೇಳ್ತಾರೆ, ಎಂತಾದ್ರು ಕ್ರೆಡಿಟ್ ಇದ್ರೆ ಗೋಪಿನಾಥ ಆಚಾರ್ಯ ಅದು ನಿಮ್ಗೆ ಹೋಗ್ಬೇಕು. ನನಗೆ ಚೈತನ್ಯ ಮಹಾಪ್ರಭು ಅನುಗ್ರಹ ಕೊಟ್ಟಿದ್ರೆ ಅದು ನಿಮ್ಮ ಕೃಪೆಯಿಂದ. ಯಾಕೆಂದ್ರೆ ನೀವು ಅವರೊಟ್ಟಿಗೆ ತುಂಬಾ ಕ್ಲೋಸ್. ಈ ರೀತಿ ನೋಡಿ, ಶ್ಲೋಕ 247. ಅದಕ್ಕಿರುವಂತಹ ಚೈತನ್ಯ ಶ್ಲೋಕ ತುಂಬಾ ನೆಕ್ಟರ್.
ಒಂದೊಂದು ಶ್ಲೋಕ ಕೂಡ ನಮ್ಮನ್ನು ಎದ್ದೇಳುವಂತಹದ್ದು, ತುಂಬಾ ಖುಷಿ ಕೊಡ್ತದೆ. ಎಸ್, ಶ್ಲೋಕ 247, ಬ್ಯೂಟಿಫುಲ್ ಶ್ಲೋಕ ಇದು. ವಿನಾಯ ಶೂನಿ ತುಷ್ಟ್ಯ ಪ್ರಭು ಕೈಲಾಲಿಂಗನ ಕೈಲಾಯನ ಕರಹ ಈಶ್ವರ ದರ್ಶನ. ಭಟ್ಟಾಚಾರ್ಯರು ನಮ್ರರಾಗಿ ನಿರೂಪಿಸಿದ ಸ್ವಗುಣ ಕಥನವನ್ನು ಕೇಳಿ ಶ್ರೀ ಚೈತನ್ಯ ಮಹಾಪ್ರಭು ಬಹು ಸಂತೋಷ. ಈಗ ಚೈತನ್ಯ ಮಹಾಪ್ರಭು ಕೇಳ್ತಾ ಇದ್ದಾರೆ, ತುಂಬಾ ಖುಷಿ ಆಗ್ತಾನೆ ಚೈತನ್ಯ ಮಹಾಪ್ರಭುಗೆ. ಎಸ್, ಚೈತನ್ಯ ಗೊತ್ತಾಗಿದೆ, ಸರ್ವ ಭಟ್ಟಾಚಾರ್ಯ ನಮ್ರನಾಗಿದ್ದಾನೆ, ಅವ ಕ್ರೆಡಿಟ್ ತಗೊಳ್ತಾ ಇಲ್ಲ, ಅವ ಕ್ರೆಡಿಟ್ ಗೋಪಿನಾಥ್ ಭಟ್ಟಾಚಾರ್ಯ ಕೊಡ್ತಾ ಇದ್ದಾನೆ. ಖುಷಿ ಆಗ್ತಾವ ನೋಡಿ. ಹಾಗಾಗಿ ನಾವು ಚೈತನ್ಯ ಪ್ಲೀಸ್ ಮಾಡ್ಬೇಕಿದ್ರೆ ನಾವು ನಮ್ರರಾಗ್ಬೇಕು. ನಾವು ಎಷ್ಟು ನಮ್ರರಾಗ್ತೇವೆ ಅಷ್ಟು ಪ್ಲೀಸ್ ಆಗ್ತಾರೆ ಚೈತನ್ಯ ಮಹಾಪ್ರಭು. ಇಲ್ಲಿ ಪ್ಲೀಸ್ ಆದ್ರು ಸರ್ವ ಭಟ್ಟಾಚಾರ್ಯರ ಆ ನಮ್ರತೆ ನೋಡಿ ಪ್ಲೀಸ್ ಆಗಿದ್ದಾರೆ. ಪ್ರಭುವರಿಯರು ಆಚಾರ್ಯರನ್ನು ಆಲಿಂಗಿಸಿಕೊಂಡು ಈಗ ವಾಪಸ್ ಆಲಿಂಗನ. ಎಷ್ಟು ಸತಿ ಆಲಿಂಗನ ಸಿಗ್ತದೆ? 3ನೇ ಬಾರಿ. ಹಾಗೆ ನಮ್ಗೆ ಕೂಡ ಸಿಗ್ತದೆ ಆಲಿಂಗನ. ನಾವು ನಮ್ರರಾಗ್ಬೇಕು ಅಷ್ಟೇ. ನಾವು ನಮ್ರರಾದ ಚೈತನ್ಯ ನಮ್ಗೆ ನಮ್ಮನ್ನು ಆಲಿಂಗನ ಮಾಡ್ಲಿಕ್ಕೆ ರೆಡಿ ಇದ್ದಾರೆ. ಅದ್ರ ಮುಂದೆ ಎಂತಂದ್ರೆ ನಾವು ನಮ್ರರಾಗ ಹ್ಯುಮಿಲಿಟಿ. ಪ್ರಭುವರಿಯರು ಆಚಾರ್ಯರನ್ನು ಆಲಿಂಗಿಸಿಕೊಂಡು ಅನಂತರ ಹೀಗೆಂದರು, ಈಗ ದೇವಸ್ಥಾನಕ್ಕೆ ಹೋಗಿ ಜಗನ್ನಾಥ ದೇವರ ದರ್ಶನ ಮಾಡಿ. ಚೈತನ್ಯ ಹೇಳುವಂತದ್ದು ಸರ್ವ ಭಟ್ಟಾಚಾರ್ಯ, ನೀನು ನಮ್ರನಾಗಿದ್ದೀಯಾ, ಈಗ ಹೋಗು ದೇವಸ್ಥಾನಕ್ಕೆ ಹೋಗು, ಜಗನ್ನಾಥಪುರಿ ದೇವಸ್ಥಾನಕ್ಕೆ ಹೋಗು, ದರ್ಶನ ಮಾಡು. ಎಸ್, ಶ್ಲೋಕ 248. ಹರೇ ಕೃಷ್ಣ. ಜಗದಾನಂದ ದಾಮೋದರ ದೂಯಿ ಸಂಗಾಲನ ಗರೆ ಐಲ ಭಟ್ಟಾಚಾರ್ಯ ಜಗನ್ನಾಥ ದೇಕಿಯ. ಭಗವಾನ್ ಜಗನ್ನಾಥನ ದೇಗುಲಕ್ಕೆ ಭೇಟಿ ಕೊಟ್ಟ ಬಳಿಕ ಸರ್ವ ಭಟ್ಟಾಚಾರ್ಯರು ಜಗದಾನಂದ ಮತ್ತು ದಾಮೋದರರ ಜೊತೆ ಸ್ವಗೃಹಕ್ಕೆ ಹಿಂದಿರುಗಿದರು. ಇವರ ಅಸೋಸಿಯೇಟ್ ಚೈತನ್ಯ ಮಹಾಪ್ರಭು, ಜಗದಾನಂದ ಮತ್ತೆ ದಾಮೋದರ. ಹಾಗಾಗಿ ಅಲ್ಲಿ ಹೋದ ಮೇಲೆ, ಜಗನ್ನಾಥ ದರ್ಶನ ಆದ ಮೇಲೆ ಇಬ್ಬರೊಟ್ಟಿಗೆ ಸ್ವಗೃಹಕ್ಕೆ ಹಿಂತಿರುಗಿದರು. Yes. 249. ಉತ್ತಮ ಉತ್ತಮ ಪ್ರಸದೆ ಬಹುತ ನೀಲ ನಿಜ ವಿಪ್ರಹತೆ ದೂಯಿ ಜನಸಂಗೆ ದೀಲ. ಭಗವಾನ್ ಜಗನ್ನಾಥನಿಗೆ ಅರ್ಪಿತವಾಗಿ ಉಳಿದಿದ್ದು ಸ್ವಾದ ಭರಿತವಾಗಿಯೂ ಇದ್ದ ಪ್ರಸಾದವನ್ನು ಸರ್ವ ಭಟ್ಟಾಚಾರ್ಯರು ದೇಗುಲದಿಂದ ತಮ್ಮೊಡನೆ ತಂದಿದ್ದರು. ಜಗನ್ನಾಥಪುರಿಗೆ ನೀವೆಲ್ಲ ಬಂದಿದ್ದೀರಿ, ಅಲ್ಲಿ ಜಗನ್ನಾಥಪುರಿ ಅಂದ್ರೆ ಪ್ರಸಾದ. ಹಾಗಾಗಿ ಈ ಜಗನ್ನಾಥನ ಅರ್ಪಿತವಾದ ಪ್ರಸಾದವನ್ನು ಸರ್ವ ಭಟ್ಟಾಚಾರ್ಯರು ತರ್ತಾರೆ. ಆ ಪ್ರಸಾದವನ್ನು ತಮ್ಮ ಮನೆಯ ಬ್ರಾಹ್ಮಣ ಜಾತಿಯ ಸೇವಕನಿಗೂ ಹಾಗೆ ತಮ್ಮೊಡನಿದ್ದ ಜಗನ್ನಾಥ ಮತ್ತು ದಾಮೋದರಿಗೆ ನೀಡಿದರು. ಅವರ ಮನೆಯಲ್ಲಿದ್ದ ಬ್ರಾಹ್ಮಣ ಜಾತಿಯ ಸೇವಕರಿಗೆ ಮತ್ತೆ ಜಗದಾನಂದ ಮತ್ತು ದಾಮೋದರಿಗೆ ವಿತರಣೆ ಮಾಡ್ತಾ ಇದ್ದಾರೆ. ಶ್ಲೋಕ 250. ನಿಜ ಕೃತ ಶ್ಲೋಕ ಲಿಖಿಯ ತಲಪಾತೆ ಪ್ರಭು ಕೆ ದಿಹಾ ಬಲಿ ತಿಲಾ ಜಗದಂತಹತೆ. ತರುವಾಯ ಸರ್ವರು 2 ಸಂಸ್ಕೃತ ಶ್ಲೋಕಗಳನ್ನು ರಚಿಸಿ ಅವುಗಳನ್ನು ತಾಳೆಗರಿಯ ಮೇಲೆ ಬರೆದರು. ಸಂಸ್ಕೃತ ಶ್ಲೋಕ ಬರೀತಾರೆ ಸರ್ವ ಭಟ್ಟಾಚಾರ್ಯರು. ಯಾವುದ್ರ ಮೇಲೆ? ತಾಳೆಗರಿಯ ಮೇಲೆ. ಶ್ಲೋಕದಲ್ಲಿದ್ದ ತಾಳೆಗರಿಯನ್ನು ಜಗದಾನಂದ ಪ್ರಭುಗಳು ಕೈಗಿತ್ತು. ಜಗದಾನಂದ ತಗೊಳ್ತಾರೆ, ದಯಮಾಡಿ ಇದನ್ನು ಚೈತನ್ಯ ಮಹಾಪ್ರಭುಗೆ ಮುಟ್ಟಿಸಿ ಎಂದು ಭಿನ್ನವಿಸಿಕೊಂಡರು. ಎಸ್, ಜಗದಾನಂದ ಪಂಡಿತ್ ಇವರ ಅಸೋಸಿಯೇಟ್. ಹಾಗಾಗಿ ಇದನ್ನು ನೀವು ಚೈತನ್ಯ ಮಹಾಪ್ರಭು ಕೊಡಿ. 2 ಶ್ಲೋಕ ಬರೀತಾರೆ. ಈಗ ಈ ಶ್ಲೋಕ ತುಂಬಾ ಇಂಪಾರ್ಟೆಂಟ್. ಶ್ಲೋಕ 251. ಪ್ರಭು ಸ್ಥಾನೆ ಐಲ ದೂನೆ ಪ್ರಸಾದ ಪಾತ್ರಿ ಲಾನ ಮುಕುಂದ ದತ್ತ ಪತ್ರಿ ನೀಲ ತಾರಹತೆ ಪಾನ. ಪ್ರಸಾದ ಹಾಗೂ ಶ್ಲೋಕಗಳಿಂದ ತಾಳೆಗರಿಯನ್ನು ತೆಗೆದುಕೊಂಡು ಜಗದಾನಂದ ಹಾಗೂ ದಾಮೋದರರು ಶ್ರೀ ಚೈತನ್ಯ ಮಹಾಪ್ರಭುಗಳ ಬಿಡಾರ
ಹೂಡಿದ್ದ ಸ್ಥಳಕ್ಕೆ ಬಂದರು. ಸೀದಾ ಇಬ್ಬರು ಕೂಡ ದಾಮೋದರ ಜಗವಂದ ಆ ಪ್ರಸಾದ ಮತ್ತು ಶ್ಲೋಕ, ತಾಳೆಗರಿಯಲ್ಲಿ ಶ್ಲೋಕ ಬರೆದದನ್ನು ತಂದು ಒಪ್ಪಿಸ್ತಾರೆ ಚೈತನ್ಯ ಮಹಾಪ್ರಭು. ಆದರೆ ಆ ತಾಳಗರಿಯು ಶ್ರೀ ಚೈತನ್ಯ ಮಹಾಪ್ರಭುಗಳ ಕೈ ಸೇರಲಿಕ್ಕೆ ಮೊದಲೇ ಅದನ್ನು ಮುಕುಂದ ದತ್ತರು ತೆಗೆದುಕೊಂಡರು. ಚೈತನ್ಯ ಮಹಾಪ್ರಭು ಕೈ ಸೇರೋ ಮುಂಚೆ ಮುಕುಂದ ದತ್ತ ಅದನ್ನು ತಗೊಳ್ತಾರೆ. 252 ದೂಹಿ ಶ್ಲೋಕ ಬಾಯಿರ ಬೀತೆ ಲಿಕ್ಕಿಯಾರ ಕೀಲಾ ತಬೆ ಜಗಾದಾನಂದ ಪತ್ರಿ ಪ್ರಭು ಕೇಲಾನ ದೀಲಾ. ತರುವಾಯ ಮುಕುಂದ ದತ್ತರು ಪತ್ರದಲ್ಲಿನ ಶ್ಲೋಕಗಳನ್ನು ಕೊಠಡಿಯ ಹೊರಗಿನ ಗೋಡೆಯ ಮೇಲೆ ಬರೆದಿರಿಸಿದರು. ಎಂತ ಮಾಡ್ತಾರೆ? ಮುಕುಂದ ದತ್ತರು ಪತ್ರದಲ್ಲಿನ ಶ್ಲೋಕವನ್ನು ಹೊರಗಿನ ಗೋಡೆಯ ಮೇಲೆ ಬರೆಯುತ್ತಾರೆ. ಇದಾದ ಬಳಿಕ ಜಗಾನಂದರು ತಾಳಗಿರಿಯನ್ನು ಮುಕುಂದ ದತ್ತರಿಂದ ಹಿಂದಕ್ಕೆ ಪಡೆದು ಭಗವಾನ್ ಚೈತನ್ಯಗೆ ಮುಟ್ಟಿಸಿದರು. ಜಗನ್ನಾಥ ಎಂತ ಮಾಡ್ತಾರೆ? ಆ ತಾಳಗಿರಿಯನ್ನು ಮುಕುಂದ ತಗೊಂಡು ಚೈತನ್ಯಗೆ ಕೊಡ್ತಾರೆ. 253 ಪ್ರಭು ಶ್ಲೋಕ ಪಾಡಿ ಪತ್ರ ಚಿಂದಿಯ ವೇಲೀಲಾ ವಿದ್ಯೆ ದೇಕಿ ಭಕ್ತ ಸಭಾ ಶ್ಲೋಕ ಕಾಂತೆ ಕೈಲಾ. ಭಟ್ಟಾಚಾರ್ಯರು ರಚಿಸಿದ 2 ಶ್ಲೋಕಗಳನ್ನು ಓದಿ ಮುಗಿಸಿದ ಭಗವಾನ್ ಚೈತನ್ಯರು ಆ ಕ್ಷಣವೇ ತಾಲೆಗರಿಯನ್ನು ಹರಿದು ಚೂರು ಚೂರು ಮಾಡಿ ಹೊರಗೆ ಎಸೆದರು. ಎಂತ ಮಾಡ್ತಾರೆ? ಚೈತನ್ಯ ಓದ್ತಾರೆ, ಅದನ್ನು ಚೂರು ಚೂರು ಮಾಡಿ ಹೊರಗೆ ಎಸೆತಾರೆ. ಈ ಮಧ್ಯೆ ಗೋಡೆಯ ಮೇಲೆ ಬರೆಯಲಾಗಿದ್ದ ಶ್ಲೋಕ ಪಾಠವನ್ನು ಭಕ್ತರೆಲ್ಲರೂ ಓದಿ ಕಂಠಪಾಠ ಮಾಡಿಕೊಂಡಿದ್ದರು. ಅಲ್ಲಿ ಭಕ್ತರೆಲ್ಲ ಅಲ್ಲಿ ಗೋಡೆಯಲ್ಲಿ ಬರೆದಿದ್ರು 2 ಶ್ಲೋಕ, ಅದನ್ನು ಕಂಠಪಾಠ ಮಾಡಿದ್ದಾರೆ. ಶ್ಲೋಕಗಳು ಇಂತಿವೆ ನೋಡಿ. ಇದು ತುಂಬಾ ಇಂಪಾರ್ಟೆಂಟ್ ಶ್ಲೋಕ, 2 ಶ್ಲೋಕ. ಈಗ ನಾವೆಲ್ಲರೂ ಒಟ್ಟಿಗೆ ಹೇಳುವ, ನಮ್ಗೆ ಅಟ್ಲೀಸ್ಟ್ ಚೈತನ್ಯ ಮಹಾಪ್ರಭು ಕೃಪೆ ಸಿಗಲಿ. ಹರೇ ಕೃಷ್ಣ. ವೈರಾಗ್ಯ ವಿದ್ಯ ನಿಜ ಭಕ್ತಿ ಯೋಗ ಶಿಕ್ಷಾತಮೇಕ ಪುರುಷ ಪುರಾಣ ಚೈತನ್ಯ ಶರೀರಧಾರಿ ಕೃಷ್ಣ ಚೈತನ್ಯ ಶರೀರಧಾರಿ ಪಾಂ ಧೈರ್ಯಸ್ಥಂ ಅಹಂ ಪ್ರಪದ್ಯೆ ಮಹಾಪ್ರಭು ಕೃಪೆ ಸಿಗ್ಲಿ ಅಂತ ನಾವೀಗ ಓದಿದ್ದೇವೆ. ಈಗ ಶ್ಲೋಕವನ್ನು ನೋಡುವ. ಅನುವಾದ. ನಮಗೆ ನೈಜ ಜ್ಞಾನವನ್ನು ಬೋಧಿಸಲು ಭಗವಾನ್ ಶ್ರೀ ಚೈತನ್ಯ ಮಹಾಪ್ರಭುಗಳ ರೂಪ ಅವತರಿಸಿ ಇರುವ ದೇವೋತ್ತಮ ಪರಮಪುರುಷ ಶ್ರೀಕೃಷ್ಣನೇ ನಾನು ಆಶ್ರಯ ಪಡೆಯುವೆನು. ಹೇಗೆಂದ್ರೆ ಎಂತ ಹೇಳಿದ್ದಾರೆ ಇಲ್ಲಿ? ಸರ್ವ ಭಟ್ಟಾಚಾರ್ಯರು ಹೇಳುವಂಥದ್ದು ಇದು 2 ಶ್ಲೋಕ. ಅದ್ರಲ್ಲಿ ಫಸ್ಟ್ ಶ್ಲೋಕದಲ್ಲಿ ಎಂತ ಹೇಳ್ತಾರೆ? ನಮ್ಗೆ ಜ್ಞಾನ ಸಿಗ್ಲಿಕ್ಕೋಸ್ಕರ ಚೈತನ್ಯ ಮಹಾಪ್ರಭು ಬಂದಿದ್ದಾರೆ. ಯಾರು? ಅವರು ದೇವೋತ್ತಮ ಪರಮಪುರುಷ ಕೃಷ್ಣನೇ, ಆದ್ರೆ ಚೈತನ್ಯ ಮಹಾಪ್ರಭು ಆಗಿ ಬಂದಿದ್ದಾರೆ. ಹಾಗೆ ನಾನು ಅವರ ಆಶ್ರಯ ಪಡೆಯುತ್ತೇನೆ. ಅವರು ನಮಗೆ ಕೃಷ್ಣ ಪ್ರಜ್ಞೆಯನ್ನು ಬೆಳೆಸದಿರುವ ವಸ್ತುಗಳಿಂದ ವಿರಕ್ತಿ ಮತ್ತು ಕೃಷ್ಣನ ಭಕ್ತಿ ಸೇವೆಯನ್ನು ಬೋಧಿಸಲು ಬಂದಿದ್ದಾರೆ. ನೋಡಿ, ವಿರಕ್ತಿ, ವೈರಾಗ್ಯ ಅವರು ತೋರಿಸಿದ್ದಾರೆ. ವೈರಾಗ್ಯ. ಅವರು ದಿವ್ಯ ಕರುಣಾ ಸಾಗರರಾಗಿರುವುದರಿಂದಲೇ ಇದರಿಗೆ ಅವತರಿಸಿದ್ದಾರೆ. ಅಂದ್ರೆ ಕರುಣೆಯ ಮೂರ್ತಿ ಅವರು. ಅವರ ಪಾದ ಪದ್ಮಕ್ಕೆ ನಾನು ಶರಣಾಗತನಾಗುವೆ. ಇದು ಸರ್ವ ಭಟ್ಟಾಚಾರ್ಯರು ಹೇಳುವಂಥದ್ದು. ಈಗ ವಿರಕ್ತಿಯ ಬಗ್ಗೆ ಇದು ಮೇನ್ ಅಂದ್ರೆ ವೈರಾಗ್ಯ. ಯಾಕೆಂದ್ರೆ ಸರ್ವ ಭಟ್ಟಾಚಾರ್ಯರು ಮಾಯಾವಾದಿ ಸನ್ಯಾಸಿ ಆಗಿದ್ರು. ಏಜ್ ಅಲ್ಲಿ ಅವರ ತಂದೆಗಿಂತ ದೊಡ್ಡವರಾಗಿದ್ರು. ಚೈತನ್ಯ ಮಹಾಪ್ರಭುಗೆ 24 ವರ್ಷ ಸನ್ಯಾಸ ತಗೊಂಡಿದ್ದಾರೆ, ಸಣ್ಣ ಪ್ರಾಯ. ಆದ್ರೆ ಯಾಕೆ ತಗೊಂಡ್ರು ಸನ್ಯಾಸ? ಯಾಕೆ ತಗೊಂಡ್ರು? ಯಾಕೆಂದ್ರೆ ನಮ್ಮಂತವರಿಗೆ ಬೋಧಿಸ್ಲಿಕ್ಕೆ ಅಂತ ಹೇಳ್ತಾ ಇದ್ದಾರೆ ಸರ್ವ ಭಟ್ಟಾಚಾರ್ಯ. ಅವರು ತುಂಬಾ ಕರುಣಾಸಾಗರ. ಮುರಳಿ ಮನೋಹರ ಕರುಣಾಸಾಗರ, ಮುರಳಿ ಮನೋಹರ ಕರುಣಾಸಾಗರ, ಜೈ ಗೋವರ್ಧನಧಾರಿ, ಜಯ ಕುಂಜ ವಿಹಾರಿ, ಜಯ ರಾಧಾ ಮಾಧವ ಕುಂಜ ವಿಹಾರಿ. ಹಾಗಾಗಿ ಕರುಣಾಸಾಗರ ಚೈತನ್ಯ ಮಹಾಪ್ರಭು, ತುಂಬಾ ಕರುಣೆ.
ಹೇಗೆ ನಮ್ಗೆ ಕ್ವಾಲಿಫಿಕೇಶನ್ ಇಲ್ಲ ಏನು ಭಕ್ತಿಯಲ್ಲಿ, ಆದ್ರೆ ನಮ್ಮಲ್ಲಿ ಸ್ವಲ್ಪ ಅಂದ್ರೆ 0.0001% ಇದ್ರು ಕೂಡ ನಮ್ಗೆ ಚಾನ್ಸ್ ಕೊಡ್ತಾರೆ. ಇದು ಗ್ರೇಟ್ನೆಸ್ ಚೈತನ್ಯ ಮಹಾಪ್ರಭು. ಹಾಗಾಗಿ ಅಂತವರಿಗೆ ನಾನು ಶರಣಾಗತನಾಗ್ತಾ ಇದ್ದೇನೆ ಅಂತ ಹೇಳ್ತಾರೆ. ಎಸ್, ಈಗ ಭಾವಾರ್ಥ ನೋಡುವ. ಈ ಶ್ಲೋಕ ಹಾಗೂ ಇದರ ಮುಂದಿನ ಶ್ಲೋಕವು ಶ್ರೀ ಕವಿಕರ್ಣಪೂರ ಅವರು ರಚಿಸಿರುವ ಚೈತನ್ಯ ಚಂದ್ರೋದಯ ನಾಟಕ ಎನ್ನುವ ಕೃತಿಯಲ್ಲಿ ಸೇರಿವೆ. ಎಸ್, ಚೈತನ್ಯ ಮಹಾಪ್ರಭುದು ವೈರಾಗ್ಯವನ್ನು ನಾವು ಎಂತ ಹೇಳುವಂಥದ್ದು ಎಷ್ಟು ಹೇಳಿದ್ರು ಕೂಡ ಸಾಲದು. ಯಾಕೆಂದ್ರೆ ನೀವೆಣಿಸಿ, ಚೈತನ್ಯ ಮಹಾಪ್ರಭು ತಾಯಿ ಸಚಿ, ಹಾಗಾಗಿ ಫಸ್ಟ್ ಮಗ ವಿಶ್ವರೂಪ ಸನ್ಯಾಸ ತಗೊಳ್ಳುವಂಥದ್ದು. ಆಗ ಚೈತನ್ಯ ಹೇಳುವಂಥದ್ದು, ಎಸ್ ನಾನು ನಿಮ್ ಜೊತೆ ಇರುತ್ತೇನೆ ಅಂತ ತಾಯಿಗೆ ಆಶ್ವಾಸನೆ ಕೊಡುವಂಥದ್ದು. ಮತ್ತೆ ಗಂಡ ತೀರಿ ಹೋಗುವಂಥದ್ದು, ಜಗನ್ನಾಥ್ ಮಿಶ್ರ ತೀರಿ ಹೋಗುವಂಥದ್ದು. ಆಗ ಚೈತನ್ಯ ಹೇಳುವಂಥದ್ದು, ಅಮ್ಮ ನೀನು ಟೆನ್ಷನ್ ಮಾಡಬೇಡ, ನಾನಿದ್ದೇನೆ. ದೊಡ್ಡ ಮಗ ಸನ್ಯಾಸ ತಗೊಂಡ, ಇನ್ನು ತಂದೆ ತೀರಿ ಹೋದ್ರು. ಮತ್ತೆ ತಾಯಿ ಹೇಳಿದಕ್ಕೆ ಮದುವೆ ಆಗ್ತಾರೆ. ಮೊದಲ ಮದುವೆ ಆಗ್ತಾರೆ ಲಕ್ಷ್ಮೀ ಬಿರಿಯ. ಮದುವೆ ಆಗಿ ಅವಳು ಕೂಡ ಹಾವು ಕಚ್ಚಿ ಸಾಯ್ತಾಳೆ. ಎರಡನೇ ಮದುವೆ ಆಗ್ತಾರೆ ತಾಯಿಗೋಸ್ಕರ, ವಿಷ್ಣು ಪ್ರಿಯ. ಮದುವೆ ಆಗಿ ಸ್ವಲ್ಪ ಸಮಯದಲ್ಲಿ ಸನ್ಯಾಸ ತಗೊಳ್ತಾರೆ. ಈ ಕಡೆಯಿಂದ ಹೆಂಡತಿ, ಈ ಕಡೆಯಿಂದ ತಾಯಿ. ನೀವೆಣಿಸಿ. ಆದ್ರೆ ಅವ್ರು ಯಾಕೆ ಸನ್ಯಾಸ ತಗೊಳ್ಳುವಂಥದ್ದು ಇದನ್ನ ನಾವು ವಿಚಾರ ಮಾಡ್ಬೇಕು. ಯಾಕೆಂದ್ರೆ ಅವರು ಸನ್ಯಾಸ ತಗೊಳ್ಳದಿದ್ರೆ ನಮ್ಗೆ ಕೃಷ್ಣ ಪ್ರಜ್ಞೆ ಸಿಗ್ತಿತ್ತ? ನಮ್ಗೆ ಸಿಗ್ತಾ ಇರ್ಲಿಲ್ಲ. ಇದು ಜಸ್ಟ್ ಮಾಯಾಪುರಲ್ಲಿ ಇರ್ತಿತ್ತು, ಮೂಲೆಯಲ್ಲಿ. ಪೃಥ್ವಿದೇಶ ನಗರಾಧಿಗ್ರಾಮ ಸರ್ವದ ಪ್ರಚಾರವಲ್ಲ ಮೂರನ್ನ ಅದನ್ನು ಸಾಬೀತುಪಡಿಸಲಿಕ್ಕೆ ತಗೊಳ್ತಾರೆ. ಮತ್ತೆ ಅಂತಂದ್ರೆ ಎಸ್ ಎಲ್ಲರಿಗೂ ಕೃಪೆ ಸಿಗ್ಲಿ ಅಂತ ಚೈತನ್ಯ ಮಹಾಪ್ರಭುದು ಇಚ್ಛೆ ಆದ. ಅದಕ್ಕೋಸ್ಕರ ಅವರು ಸ್ಯಾಕ್ರಿಫೈಸ್ ಮಾಡಿ, ದೊಡ್ಡ ಸ್ಯಾಕ್ರಿಫೈಸ್ ನಮಗೆ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ದೊಡ್ಡ ಸ್ಯಾಕ್ರಿಫೈಸ್. ಆದ್ರೆ ಈ ಸ್ಯಾಕ್ರಿಫೈಸ್ ಹಿಂದೆ ನಿಜವಾದ ಉದ್ದೇಶ ಅಂತಂದ್ರೆ ಎಲ್ಲರೂ, ಯಾರು ಕ್ವಾಲಿಫೈಡ್ ಯಾರು ಅನ್ಕ್ವಾಲಿಫೈಡ್, ಎಲ್ಲರಿಗೂ ಕೃಷ್ಣ ಪ್ರೇಮ ಸಿಗ್ಬೇಕು, ಇದು ಅವರ ಇಚ್ಛೆ. ಅದನ್ನು ಸರ್ವ ಭಟ್ಟಾಚಾರ್ಯರು ಇಲ್ಲಿ ಹೇಳ್ತಾ ಇದ್ದಾರೆ. ಎಸ್, ನೆಕ್ಸ್ಟ್ ಶ್ಲೋಕಕ್ಕೆ ಹೋಗುವ. ಎಸ್, ಎಲ್ಲರೂ ರಿಪೀಟ್ ಮಾಡಿ ನನ್ನ ಜೊತೆ. ಎರಡು ಶ್ಲೋಕವನ್ನು ಚೈತನ್ಯ ಸರ್ವ ಭಟ್ಟಾಚಾರ್ಯರು ಬರೆಯುವಂಥದ್ದು. ಎಸ್, ನೆಕ್ಸ್ಟ್ ಶ್ಲೋಕ. ಎಸ್, ಕಾಲ ನಷ್ಟಂ ಭಕ್ತಿ ಯೋಗಂ ನಿಜಂ ಯಃ ದುಷ್ಕರ್ತುಂ ಕೃಷ್ಣ ಚೈತನ್ಯ ನಾಮ ಕೃಷ್ಣ ಚೈತನ್ಯ ನಾಮ ಆವಿರ್ಭೂತ ಸಸ್ಯ ಪಾದಾರವಿಂದೇ ಲಿಯತಂ ಚಿತ್ತಭೃಂಗ ಓದಿದ್ದೇವೆ. ಹಾಗಾಗಿ ಓದಿಯಾಗಿ ನಮ್ಗೆ ಚೈತನ್ಯ ಮಹಾಪ್ರಭು ಕೃಪೆ ಸಿಗ್ಲಿ. ಎಸ್, ಹರೇ ಕೃಷ್ಣ. ಎಸ್, ಅನುವಾದ ಮತ್ತು ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಅಭಯ ಚರಣಾನಂದ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದಿಗೆ. ಶ್ರೀ ಕೃಷ್ಣ ಚೈತನ್ಯ ಮಹಾಪ್ರಭುಗಳ ರೂಪದಲ್ಲಿ ಈಗ ಅವತರಿಸಿದ ದೇವೋತ್ತಮ ಪರಪುರುಷನ ಆಶ್ರಯವನ್ನು ಭ್ರಮಾರ ದಂತ ನನ್ನ ಚಿತ್ತವು ಪಡೆಯಲಿ. ನೋಡಿ, ನಮ್ದು ಕೂಡ ಈಗ ಚಿತ್ತ ಅಂದ್ರೆ ಕಾನ್ಶಿಯಸ್ನೆಸ್. ಆಕ್ಚುಲಿ ನಮ್ದು ಕೂಡ ಭ್ರಮರದಂತ ಚಿತ್ತ. ಭ್ರಮರದಂತ ಚಿತ್ತ ಅಂದ್ರೆ ಹನಿಗೆ. ಎಸ್, ಹಾಗಾಗಿ ನಮ್ದು ಕೂಡ ಈಗ ಕಾನ್ಶಿಯಸ್ನೆಸ್ ಪ್ರಜ್ಞೆ ಸ್ಥಿರ ಇಲ್ಲ. ಹಾಗಾಗಿ ನಮ್ಮ ಪ್ರಜ್ಞೆಯಲ್ಲಿ ಕೂಡ ಎಂತ ಹೇಳುವಂಥದ್ದು, ನಮ್ಮ ಪ್ರಜ್ಞೆಯು ಶುದ್ಧವಾಗ್ಲಿ. ಶುದ್ಧ ಪ್ರಜ್ಞೆಯಲ್ಲಿ ನಾವು ಚೈತನ್ಯ ಮಹಾಪ್ರಭುಗೆ ಅವರ ಆಶ್ರಯವನ್ನು ಪಡೆಯುವ. ಇದು ಸರ್ವಮಠಾಚಾರ್ಯರದು ಹೇಳಿಕೆ. ಪುರಾತನ ವಿದ್ಯೆಯಾದ ಭಕ್ತಿ ಸೇವಾ ಪ್ರಕ್ರಿಯೆಯನ್ನು ತಮಗೆ ತಾವೇ ಹೇಳಿಕೊಟ್ಟುಕೊಳ್ಳಲು ಚೈತನ್ಯರು ಅವತರಿಸಿದ್ದಾರೆ. ಅಂದ್ರೆ ಹೇಗೆಂದ್ರೆ
ಭಕ್ತಿ ಸೇವೆಯನ್ನು ಅವರೇ ಮಾಡಿ ತೋರಿಸ್ತಾ ಇದ್ದಾರೆ ಚೈತನ್ಯ ಮಹಾಪ್ರಭು. ಕಾಲದ ಪ್ರಭಾವಕ್ಕೆ ಸಿಕ್ಕಿ ಭಕ್ತಿ ಸೇವಾ ಪದ್ಧತಿಯು ಹೆಚ್ಚು ಕಡಿಮೆ ಕಳೆದು ಹೋಗಿತ್ತು ನೋಡಿ. ಹಾಗೆ ಅದು ನಾಶವಾಗಿತ್ತು. ಅದಕ್ಕೆ ವಾಪಸ್ ಕೊಡ್ಲಿಕ್ಕೋಸ್ಕರ ಅವರೇ ಭಕ್ತನ ರೂಪದಲ್ಲಿ ಬಂದು ಈ ರೀತಿ ಮಾಡ್ತಾ ಇದ್ದಾರೆ. ಈಗ ಭಾವಾರ್ಥ ನೋಡುವ. ಭಗವದ್ಗೀತೆಯಲ್ಲಿ 4.7 ಪ್ರಭು ಕೃಷ್ಣನು ಹೇಳುವಂತೆ, ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತಾನಮ ಧರ್ಮಸ್ಯ ತದಾತ್ಮಾನ ಸೃಜಾಮಿ. ಎಂದೆಂದೂ ಹಾಗೂ ಎಲ್ಲೆಲ್ಲಿ ಧರ್ಮದ ತೊಳಪಾಲನೆ ಇಳಿಮುಖವಾಗುತ್ತದೋ ಹಾಗೂ ಅಧರ್ಮ ವ್ಯಾಪಿಸಿಕೊಳ್ಳುತ್ತದೋ ಆಗ ಸ್ವಯಂ ನಾನೇ ಅವತರಿಸಿ ಬರುವೆ. ನೋಡಿ, ಯಾವಾಗ ಅಧರ್ಮ ಜಾಸ್ತಿ ಆಗ್ತದಾಗ ಭಗವಂತ ಬರ್ತಾನಂತೆ. ಇದಕ್ಕೆ ಎಕ್ಸಾಂಪಲ್ ಚೈತನ್ಯ ಮಹಾಪ್ರಭು. ಕಲಿಯುಗದಲ್ಲಿ ತುಂಬಾ ಡಿಗ್ರೇಡೇಷನ್, ಕಲಾಯುಗ, ಕಪಟ ಕಲಾ ಅವರಿಗೆ ಗೊತ್ತು. ಹೇಗೆಂದ್ರೆ ನೋಡಿ, ಭಗವದ್ಗೀತೆಯಲ್ಲಿ ಹೇಳುವಂತದ್ದು ಎಂತಂದ್ರೆ, ಸರ್ವಧರ್ಮಾನ್ ಪರಿತ್ಯಜಿ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇ ವಿಮುಕ್ಷ್ಯ ಶರ್ಮಾಸುಚ. ನೀನೆಲ್ಲ ಸೋಪರ್ ಸಿಡಿಯಲ್ಲಿ ಬದಿಗಿಟ್ಟು ನನಗೆ ಶರಣಗತ ನಾವು. ಮತ್ತೆಂತ ಹೇಳ್ತಾನೆ 10.8 ಹೇಳುವಂತದ್ದು, ಅಹಂ ಸರ್ವಸ್ಯ ಮತ್ತ ಸರ್ವಂ ಪ್ರವರ್ತದೆ ಇತಿ ಮತ್ವ ಭಜಂತಮ ಭೂತ ಭಾವ ಸಂಯತ. ಅಲ್ಟಿಮೇಟ್ ಕಾಸ್ ನಾನು, ನನಗೆ ಶರಣಾಗತ ನಾವು. ಮತ್ತೆ 2 ಬಾರಿ ಹೇಳ್ತಾನೆ, ಇದು 9.34 ಮತ್ತೆ 18.65 ಅಲ್ಲಿ. ಮನ್ಮನ ನನ್ನನ್ನು ಚಿಂತಿಸು, ಮದ್ಭಕ್ತೋ ನನ್ನ ಭಕ್ತನಾಗು, ಮಧ್ಯಾಜಿ ನನಗೆ ಪೂಜೆ ಮಾಡು, ಮಾಮ ನನಗೆ ನಮಸ್ಕಾರ ಮಾಡು. ಮತ್ತೆ 5.29 ಅಲ್ಲಿ ಹೇಳುವಂತದ್ದು, ಭೋಕ್ತಾರ ಮೇಘ್ನ ತಪಸ ಎಂಜಾಯರ್ ನಾನು, ಸರ್ವಲೋಕ ಮಹೇಶ್ವರನ್ ಕಂಟ್ರೋಲರ್ ನಾನು, ಸೂರ್ಯದಂ ಸರ್ವಭೂತಾನ ವೆಲ್ವಿಷರ್ ನಾನು. ಇದನ್ನೆಲ್ಲ ಹೇಳಿದ್ದಾನೆ ಭಗವಂತ. ಆದ್ರೂ ಕೂಡ ನಾವು ಸೀರಿಯಸ್ ಆಗೋದಿಲ್ಲ. ಅದಕ್ಕೆ ಭಗವಂತ ಎಂತ ಮಾಡ್ತಾನೆ, ಎಸ್ ಈಗ ಇಷ್ಟನ್ನೆಲ್ಲ ಹೇಳಿದ್ದಾನೆ, ನಾನು ಆರ್ಡರ್ ಮಾಡಿದ್ದೇನೆ, ಜನರಿಗೆ ಸೀರಿಯಸ್ನೆಸ್ ಇಲ್ಲ. ಈಗ ನಾನು ಅವರೊಟ್ಟಿಗೆ ಹೋಗ್ತೇನೆ, ಅವರೊಟ್ಟಿಗೆ ಭಕ್ತಿ ಮಾಡ್ತಾ ಇರ್ತೇನೆ, ಭಕ್ತರ ರೂಪದಲ್ಲಿ ಹೋಗ್ತೇನೆ. ಆಗ ಅದು ತಗೊಳ್ಳಿ, ಅದು ಸೀರಿಯಸ್ ಆಗಿ. ಹಾಗಾಗಿ ಬರುವಂತದ್ದು ಚೈತನ್ಯ ಮಹಾಪ್ರಭು. ಇದು ಚೈತನ್ಯ ಒಂದು ಉದ್ದೇಶ. ಹಾಗೆ ಚೈತನ್ಯ ಮಹಾಪ್ರಭು ಅವತಾರದ ವಿಷಯದಲ್ಲಿ ಆದದ್ದು ಇದೆ. ಕೃಷ್ಣನ ಅಚನ್ನ ಅವತಾರವಾಗಿ ಚೈತನ್ಯ ಮಹಾಪ್ರಭು ಈ ಜಗದಲ್ಲಿ ಅವತರಿಸಿದರು. ಇರುತ್ತ ಅವರ ಬರುವಿಕೆಯನ್ನು ಶ್ರೀಮದ್ ಭಾಗವತ, ಮಹಾಭಾರತ ಹಾಗೂ ಇತರ ವೈದಿಕ ಧರ್ಮಗ್ರಂಥಗಳಲ್ಲಿ ದೃಢಪಡಿಸಲಾಗಿದೆ. ಇದೆಲ್ಲ ಚೈತನ್ಯ ಬರುವಂತದ್ದು ಭಾಗವತದಲ್ಲಿ ಉಂಟು, ಮಹಾಭಾರತದಲ್ಲಿ ಉಂಟು, ಎಲ್ಲ ಕಡೆ ಉಂಟು. ಈ ಐಕ ಜಗತ್ತಿನಲ್ಲಿ ಪತಿತ ಜೀವಿಗಳಿಗೆ ಬೋಧಿಸಲು ಚೈತನ್ಯರು ಅವತರಿಸಿದರು. ಏಕೆಂದ್ರೆ ಈ ಕಲಿಯುಗದಲ್ಲಿ ಹೆಚ್ಚು ಕಡಿಮೆ ಪ್ರತಿಯೊಬ್ಬರು ಫಲಾಪೇಕ್ಷೆ ಹಾಗೂ ಶಾಸ್ತ್ರೋಕ್ತ ಕರ್ಮಕಾಂಡೀಯ ಚಟುವಟಿಕೆಗಳಲ್ಲಿ ಒಳಗೊಳ್ಳವರಾಗಿದ್ದಾರೆ. ಮನೋಕಲ್ಪನೆಗಳಿಗೆ ಸುಖ ಕಾಣುತ್ತಾರೆ. ನೋಡಿ, ಹೆಚ್ಚಿನವರು ಯಾರಾದರೂ ಸ್ವಲ್ಪ ಮಾಡ್ತಾ ಇದ್ರವೆ ಅಂತ ಫಲಾಪೇಕ್ಷೆ, ಫ್ರೂಟಿವ್ ಆಕ್ಟಿವಿಟೀಸ್, ಮತ್ತೆ ಶಾಸ್ತ್ರ, ಕರ್ಮಕಾಂಡ ಅಂದ್ರೆ ಇದು ಪೂಜೆ ಮಾಡಿದ್ರೆ ಇದು ಸಿಗ್ತದೆ, ಇದು ಮಾಡಿದ್ರೆ ಇದು ಸಿಗ್ತದೆ, ಅದನ್ನ ನಾವು ಮಾಡುವಂಥದ್ದು. ನಮಗೆ ಭೌತಿಕ ಇಚ್ಛೆ. ಮತ್ತೆ ಮನೋಕಲ್ಪನೆ ಮೆಂಟಲ್ ಸ್ಪೆಕ್ಯುಲೇಷನ್, ಯಾರು ಮಾಯಾವಾದಿಗಳು ಮಾಡುವಂಥದ್ದು. ಹಾಗಾಗಿ ಚೈತನ್ಯ ಇದೆಲ್ಲ ಗೊತ್ತುಂಟು. ಕಲಿಯುಗದ ಜನರಾದ್ರೆ ಡಿಗ್ರೇಡೇಷನ್. ಹೀಗಾಗಿ ಭಕ್ತಿ ಸೇವೆ ಪದ್ಧತಿಯ ಪುನರುತ್ಥಾನ ಆಗಬೇಕಾದದರ ಅಗತ್ಯ ತುಂಬಾ ಇತ್ತು. ಪತಿತ ಜನರ ಪ್ರಭುವರಿಯರ ಮೇಲ್ಪಂಕ್ತಿಯಿಂದ ಲಾಭ ಪಡೆಯಲೆಂಬ ಉದ್ದೇಶದಿಂದ ಸ್ವಯಂ ಚೈತನ್ಯ ಭಕ್ತನೊಬ್ಬ ಮಾರುವೇಷ ಧರಿಸಿ ಇಳೆಯಲ್ಲೇ ಅವತರಿಸಿದರು. ಹಾಗಾಗಿ ಅದು ಕೂಡ ನೋಡಿ ಹೇಗೆಂದ್ರೆ, ಆ ಟೈಮಲ್ಲಿ ನವದೀಪ ಹೇಗಿತ್ತು ಅಂದ್ರೆ, ಅದು ಸೆಂಟರ್ ಆಗಿತ್ತು, ಎಜುಕೇಶನ್ ಸೆಂಟರ್, ಎಜುಕೇಶನ್ ಹಬ್. ಮತ್ತೆ ಅಲ್ಲಿ ಹೆಚ್ಚಿನವರು ಬ್ರಾಹ್ಮಣರಿದ್ರು. ಹಾಗಾಗಿ ಚೈತನ್ಯ ಗೊತ್ತಿತ್ತು, ಈಗ ನಾನು ಬೇರೆ ಇದರಲ್ಲಿ ಬಂದ್ರೆ ಜನರು ಈ ಬ್ರಾಹ್ಮಣರು ನಂಬುದಿಲ್ಲ. ಅದಕ್ಕೆ ಉನ್ನತ ಮಟ್ಟದ ಜಗನ್ನಾಥ ಮಿಶ್ರನ ಫ್ಯಾಮಿಲಿಯಲ್ಲಿ ಹುಡ್ತಾರೆ, ಉನ್ನತ ಮಟ್ಟದ ಬ್ರಾಹ್ಮಣ ಇದರಲ್ಲಿ. ಯಾಕೆಂದ್ರೆ ಅವರು ಎಂತಂದ್ರೆ, ಇಲ್ಲದ ಬ್ರಾಹ್ಮಣರು ನಾವು ಬ್ರಾಹ್ಮಣರು, ಹಾಗಾಗಿ ಅದು ಹೇಳುವಾಗಿಲ್ಲ. ಮತ್ತೆ ಎಂತಾಯ್ತಂದ್ರೆ, ಅವರನ್ನು ಸ್ವಲ್ಪ ಅವರು ದೊಡ್ಡದಾದ ಮೇಲೆ ಅವರು ಪಂಡಿತ ಆಗಿದ್ರು, ನಿಮಾಯಿ ಪಂಡಿತ್, ಜನರೆಲ್ಲ ದೂರ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಗ ಅವ್ರಿಗೆ ಗೊತ್ತಾಯ್ತು, ಎಸ್ ನಾನು ಸನ್ಯಾಸ ತಗೊಂಡ್ರೆ ಎಲ್ಲರೂ ನನಗೆ ರೆಸ್ಪೆಕ್ಟ್ ಕೊಡ್ತಾರೆ. ಫಸ್ಟ್ ಆಫ್ ಆಲ್ ಬ್ರಾಹ್ಮಣ ನಮಗೆ ಸನ್ಯಾಸ ತಗೊಳ್ತಾರೆ. ಆದ ಕಾರಣ ತೆಗೊಳ್ಳುವಂಥದ್ದು. ಹಾಗಾಗಿ ಇದೆಲ್ಲ ಮಹಾಪ್ರಭು ಗೊತ್ತುಂಟು. ಫಸ್ಟ್ ಆಫ್ ಆಲ್ ಬ್ರಾಹ್ಮಣ ಮತ್ತೆ ಸನ್ಯಾಸ ತಗೊಳ್ತಾರೆ. ಹಾಗಾಗಿ ಇದೆಲ್ಲ ಆಗುವಾಗ ಜನರು ಒಪ್ಪಲೇಬೇಕು. ಎಲ್ಲ ಜನರು ರೀಸನ್ ಹುಡುಕ್ತಾರೆ, ಅವರು ಅಥೆಂಟಿಕ್ ಅಲ್ಲ, ಕೃಷ್ಣ ಅಲ್ಲ, ಹಾಗೆಲ್ಲ ಹೀಗೆ ಅಲ್ಲ. ಹಾಗಾಗಿ ಇದು ಕೂಡ ಅವರಿಗೆ ಗೊತ್ತಾಗಿದೆ. ಹಾಗಾಗಿ ಆ ರೀತಿ ಮಾಡ್ತಾರೆ ನೋಡಿ. ಆದ್ರೆ ಅವರೊಟ್ಟಿಗಿದ್ದ ಮೇನ್ ಜನ ಎಲ್ಲ ಯಾರು,
ಹರಿದಾಸ್ ಠಾಕೂರ್, ರೂಪ ಗೋಸ್ವಾಮಿ, ಸನಾತನ್ ಗೋಸ್ವಾಮಿ, ಮತ್ತೆ ಈ ರಮಾಂದ್ರಾಯ, ಇವರೆಲ್ಲ ಉನ್ನತ ಫ್ಯಾಮಿಲಿಯಲ್ಲಿ ಹುಟ್ಟುದಲ್ಲ. ಅವರೆಲ್ಲ ತುಂಬಾ ಕೆಟ್ಟ ಫ್ಯಾಮಿಲಿ ಹುಟ್ಟುವಂಥದ್ದು, ಅಂದ್ರೆ ತುಂಬಾ ಕೆಳಗಿರುವಂಥದ್ದು. ಆದ್ರೆ ಅವರು ಅಸೋಸಿಯೇಟ್ಸ್ ಎಲ್ಲ ಅಂತವ್ರು. ಇದ್ರ ಅರ್ಥ ಎಂತ? ಚೈತನ್ಯ ಮಹಾಪ್ರಭು ಬರ್ತಿಗೆ ಕೊಡುವುದು ಇಂಪಾರ್ಟೆನ್ಸ್ ಕೊಡುವುದಲ್ಲ, ಅವರು ಯಾರಿಗೆ ಕೃಷ್ಣ ತತ್ವ ಗೊತ್ತುಂಟು ಅವರಿಗೆ ಇಂಪಾರ್ಟೆನ್ಸ್ ಕೊಡುವಂತ. ಯಾಕೆಂದ್ರೆ ಹರಿದಾಸ್ ಠಾಕೂರ್ ಮ್ಲೇಚ್ಛ ಫ್ಯಾಮಿಲಿಯಲ್ಲಿ, ಮುಸ್ಲಿಂ ಫ್ಯಾಮಿಲಿ ಹುಟ್ಟುವಂಥದ್ದು. ಮತ್ತೆ ಇವರು ಇಬ್ಬರು GSB ಫ್ಯಾಮಿಲಿ. ಆದ್ರೆ ಲೇಟರ್ ಅವರು ಮ್ಲೇಚ್ಛನಿಗೆ ಸೇವೆ ಮಾಡಿದ ಕಾರಣ ಅವರು ಮ್ಲೇಚ್ಛ ಆಗ್ತಾರೆ, ಅಂದ್ರೆ ಮುಸ್ಲಿಂ ಆಗ್ತಾರೆ. ಹೆಸರು ಕೂಡ ಚೇಂಜ್ ಆಗ್ತದೆ. ಸಬೀರ್ ಗಾಸರ್ ಮತ್ತೆ ಮಲಿಕ್, ಹೆಸರು ಕೂಡ ಮುಸ್ಲಿಂ ಹೆಸರಾಗ್ತದೆ ಇಬ್ಬರದು ಕೂಡ. ಸಾಕರ್ ಮಲಿಕ್ ಮತ್ತೆ ದಬೀರ್ ಗಾಸರ್. ಹಾಗಾಗಿ ಚೈತನ್ಯ ಮಹಾಪ್ರಭು ಹೇಗೆ ಅಂದ್ರೆ ರಮಾಂದ್ರಾಯನ್ ಭೇಟಿ ಆಗುವಾಗ ಚೆನ್ನೈಗೆ ಬಂದು ಮದ್ರಾಸಲ್ಲಿ ಭೇಟಿ ಆಗ್ತಾರೆ. ಹಾಗೆ ಇರುವಂತದ್ದು ಸರ್ವಂ ಭಟ್ಟಾಚಾರ್ಯನನ್ನು ಕಳಿಸಿದ ನಿನ್ನಲ್ಲಿಗೆ. ಸರ್ವಂ ಭಟ್ಟಾಚಾರ್ಯ ರೆಫರೆನ್ಸ್ ಕೊಟ್ಟದ್ದು, ಅಲ್ಲಿ ಒಬ್ಬ ಮೆಡ್ರಾಸ್ದಲ್ಲಿ ಒಬ್ಬ ಗವರ್ನರ್ ಇದ್ದಾನೆ, ಅವ್ರು ದೊಡ್ಡ ಡಿವೋಟಿ ಅಂತ. ಹಾಗೆ ಬರುವಂತದ್ದು, ಹಾಗೆ ಹೇಳುವಂಥದ್ದು. ಸರ್ವಂ ಭಟ್ಟಾಚಾರ್ಯ ರೆಫರೆನ್ಸ್ ಕೊಟ್ಟದ್ದು, ನಾನು ಇಲ್ಲಿ ಬಂದಿದ್ದೇನೆ. ಅದಕ್ಕೆ ಅವರು ಹೇಳುವಂಥದ್ದು, ನಾನು ಶೂದ್ರ ಮತ್ತೆ ನಾನು ಗೃಹಸ್ಥ. ರಮಾಂದ್ರಾಯ ಶೂದ್ರ ಮತ್ತೆ ಗೃಹಸ್ಥ, ನೀವು ಬ್ರಾಹ್ಮಣ ಮತ್ತೆ ಸನ್ಯಾಸಿ, ನೀವು ಹೇಳಿ. ಅದಕ್ಕೆ ಅವರು ಕಿಪಾ ವಿಪ್ರ ಕಿಬಾನ್ಯಾಸಿ ಶೂದ್ರಕ್ಕೇನೆ ನ್ಯಾಯ, ಏ ಕೃಷ್ಣ ತತ್ವ ಗುರು ಹೋಯ. ಅಂದ್ರೆ ಒಬ್ಬ ಕಿಬಾ ವಿಪ್ರ, ಒಬ್ಬ ಬ್ರಾಹ್ಮಣ ಆಗ್ಲಿ, ಕಿಬಾನ್ಯಾಸಿ ಒಬ್ಬ ಸನ್ಯಾಸಿ ಆಗ್ಲಿ, ಕಿಬಾ ವಿಪ್ರ ಕಿಬಾನ್ಯಾಸಿ ಶೂದ್ರಕ್ಕೇನೆ ಹೋಯ, ಸೇ ಗುರು ತತ್ವ, ಯಾರಿಗೆ ಕೃಷ್ಣ ಪ್ರಜ್ಞೆ ಕೃಷ್ಣ ತತ್ವ ಅವ ಗುರು. ಆಗ ನೀವೇ ಹೇಳು, ಇದನ್ನ ಹೇಳ್ತಾರೆ. ಹಾಗಾಗಿ ಇದರ ಅರ್ಥ ಎಂತಂದ್ರೆ ಜನ್ಮ ಇಂಪಾರ್ಟೆಂಟ್ ಅಲ್ಲ, ನಮ್ಗೆ ಕೃಷ್ಣ ತತ್ವ ಗೊತ್ತಿರ್ಬೇಕು. ಭಕ್ತಿ ಸೇವೆ ಪದ್ಧತಿಯ ಪುನಃ ಆಗಬೇಕಾದ ಅಗತ್ಯ ತುಂಬ. ಪತಿತ ಜನರು ಪ್ರಭುವರಿಯರ ಮೇಲ್ಪಂಕ್ತಿಯಿಂದ ಲಾಭ ಪಡೆಯಲೇಬೇಕು ಉದ್ದೇಶದಿಂದ ಸ್ವಯಂ ಚೈತನ್ಯರು ಭಕ್ತನೊಬ್ಬನ ಮಾರುವೇಷ ಧರಿಸಿ ಇಳೆಯಲ್ಲಿ ಅವತರಿಸಿದರು. ಎಲ್ಲ ಜೀವಿಗಳು ತನಗೆ ಸಂಪೂರ್ಣ ಶರಣಾಗತರಬೇಕೆಂದು ಭಗವಾನ್ ಕೃಷ್ಣನು ಗೀತೆಯ ಪರಿಸಮಾಪ್ತಿಯ ಭಾಗದಲ್ಲಿ ಬೋಧಿಸಿದನು. ಎಂತ ಹೇಳುವಂಥದ್ದು, ಸರ್ವಧರ್ಮಾನ್ ಪರಿತ್ಯಾಗಿ ಮಾಮೇಕಂ ಶರಣಾಗತಿ ಹೇಳಿದ್ದಾನೆ. ತನ್ನ ಭಕ್ತನಿಗೆ ಸಕಲ ರಕ್ಷಣೆಯನ್ನು ಒದಗಿಸುವುದಾಗಿ ಮಾತು ಕೊಟ್ಟ. ಮತ್ತೆ ಹೇಳ್ತಾನೆ, ನಿನ್ನೆಲ್ಲ ಪಾಪಗಳನ್ನು ಬಿಡುಗಡೆ ಮಾಡ್ತೇನೆ ಮಾತು ಕೊಟ್ಟಿದ್ದಾನೆ. ದುರದೃಷ್ಟವಶಾತ್ ಜನರು ಎಷ್ಟು ಪತಿತರಾಗಿ ಹೋಗಿದ್ದಾರೆ ಎಂದರೆ ಭಗವಾನ್ ಕೃಷ್ಣನ ಉಪದೇಶವನ್ನು ಒಪ್ಪಿಕೊಳ್ಳಲಾರದ ಅವಸ್ಥೆಗೆ ಬಂದಿದ್ದಾರೆ. ನೋಡಿ, ಕಲಿಯುಗದಲ್ಲಿ ಜನರು ಎಷ್ಟು ಡಿಗ್ರೇಡೇಷನ್, ಕೃಷ್ಣನ ಮಾತಿನ ಮೇಲೆ ಬೆಲೆ ಇಲ್ಲ. ಇದಕ್ಕೆ ಒಂದು ಪತಿತರು, ಡಿಗ್ರೇಡೇಷನ್, ದುರದೃಷ್ಟವಶಾತ್ ಪ್ರಭುಗಳಿದ್ದಾರೆ. ಆದ್ದರಿಂದ ಕೃಷ್ಣನು ಅದೇ ಧ್ಯೇಯವಿರಿಸಿಕೊಂಡು ಮರಳಿ ಬಂದ. ಇರುತ್ತಾ ಬರುವ ಕಾರ್ಯವನ್ನು ಅವನು ಮಾಡಿದ್ದು ಬೇರೆ ರೀತಿಯಲ್ಲಿ. ನಾವೆಲ್ಲ ಅವನಿಗೆ ಶರಣಾಗಬೇಕೆಂದು ಅವನು ಭಗವಾನ್ ಕೃಷ್ಣನಾಗಿ ದೇವೋತ್ತಮ ಪರಮೇಶ್ವರ ನಮಗೆ ಆಜ್ಞೆ ನೀಡಿದ. ನೋಡಿ, ಭಗವದ್ಗೀತೆಯಲ್ಲಿ ಆಜ್ಞೆ ನೀಡಿದಾನೆ, ಅದು ನಾವು ಶರಣಾಗತರಾಗಲಿಲ್ಲ. ಆದ್ರೆ ಭಗವಾನ್ ಚೈತನ್ಯ ಮಹಾಪ್ರಭುಗಳಾಗಿ ಕೃಷ್ಣನಿಗೆ ಹೇಗೆ ಶರಣಾಗಬೇಕು ಅನ್ನೋದು ಹೇಳಿಕೊಟ್ಟ. ಅದರಿಂದಲೇ ಅವನು ಗೋಸ್ವಾಮಿಗಳ ಪ್ರಶಂಸೆ ಪಾತ್ರನಾಗಿದ್ದಾನೆ. ನಮೋ ಮಹಾವದನಾಯ ಕೃಷ್ಣ ಪ್ರೇಮ ಪ್ರದಾಯ, ಇದು ರೂಪ ಗೋಸ್ವಾಮಿ ಹೇಳುವಂಥದ್ದು. ಶ್ರೀಕೃಷ್ಣನ ದೇವೋತ್ತಮ ಪುರುಷ ದಿಟ, ಆದರೂ ಅವನು ಶ್ರೀ ಚೈತನ್ಯ ಮಹಾಪ್ರಭುಗಳಷ್ಟು ಉದ್ದಾರಿ ಅಲ್ಲ. ಚೈತನ್ಯ ಮಹಾಪ್ರಭು ತುಂಬಾ ಉದ್ದಾರಿ, ಕೃಷ್ಣ ಅಷ್ಟು ಉದ್ದಾರಿ ಅಲ್ಲ. ಜನರು ಭಕ್ತರಾಗಬೇಕೆಂದಷ್ಟೇ ಕೃಷ್ಣ ಹೇಳಿದ, ಮನ್ಮನ ಬಹುಮತ್ ಭಕ್ತು. ಆದ್ರೆ ಚೈತನ್ಯ ಮಹಾಪ್ರಭುಗಳು ಎಂತ ಹೇಳಿದ್ರು, ಚೈತನ್ಯ ಮಹಾಪ್ರಭುಗಳಾದರೂ ಕೃಷ್ಣ ಪ್ರಜ್ಞೆ ವಿಧಾನವನ್ನು ಕಾರ್ಯತ ತೋರಿಸಿಕೊಟ್ರು. ಅವರು ಸ್ವತಃ ಭಕ್ತನಾಗಿ ಮಾಡಿಕೊಟ್ರು. ನಾವು ಭಗವಾನ್ ಕೃಷ್ಣನ ಭಕ್ತರಾಗಬೇಕೆಂದು ಬಯಸಿದರೆ ಮೊಟ್ಟ ಮೊದಲಿಗೆ ಶ್ರೀ ಚೈತನ್ಯ ಮಹಾಪ್ರಭುವರ ಪಾದಗಳನ್ನು ಆಶ್ರಯ ಪಡೆಯಬೇಕು. ಫಸ್ಟಿಗೆ ನಾನು ಹೇಳಿದ್ದೆ, ಈಗ ಲಾಸ್ಟ್ಗೆ ಚೈತನ್ಯ ಮಹಾಪ್ರಭು ಪ್ರಭುಪಾದ ಎಂಡ್ ಮಾಡ್ತಾರೆ ಇದರಲ್ಲಿ. ನಾವು ಕೃಷ್ಣನ ಭಕ್ತರಾಗಬೇಕಿದ್ರೆ ಮೊದಲಿಗೆ ಚೈತನ್ಯ ಮಹಾಪ್ರಭುವರ ಪಾದಗಳಲ್ಲಿ ನಾವು ಆಶ್ರಯ ಪಡೆಯಬೇಕು. ಸರ್ವಂ ಭಟ್ಟಾಚಾರ್ಯ ಹಾಗೂ ಇತರ ಗಣತೆ ವೆತ್ತ ಭಕ್ತರ ಹೆಜ್ಜೆ ಜಾಡಿನಲ್ಲಿ ನಡೆದು ಈ ಧ್ಯೇಯ ಸಾಧನೆ ಮಾಡಬೇಕು. ಹಾಗಾಗಿ ಸರ್ವಂ ಭಟ್ಟಾಚಾರ್ಯ ಮಾಡಿದ್ದಾರೆ, ಉಳಿದೆಲ್ಲ ಟಾಪ್ ಮೋಸ್ಟ್ ಡಿವೋಟೀಸ್ ಎಲ್ಲ ಮಾಡಿದ್ದಾರೆ. ನಾವು ಕೂಡ ಅವರ ದಾರಿಯಲ್ಲಿ ಹೋಗಿ ನಾವು ಚೈತನ್ಯ ಮಹಾಪ್ರಭುವ ಪಾದಕಮಲಗೆ ಆಶ್ರಯ ಪಡೆಯಬೇಕು. ಸರಿ, ಹರೇ ಕೃಷ್ಣ. ಯಾರ ಪ್ರಶ್ನೆದಲ್ಲಿ ಕೇಳ್ಬಹುದು? ಹರೇ ಕೃಷ್ಣ. ಸ್ವಲ್ಪ ಬೇಗ ಆಯ್ತು. ಸರಿ ಕೃಷ್ಣ.